ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಈ ವಾರದ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದ ವಿಷಯ ಬೆನ್ನು ನೋವು ಮತ್ತು ಅದರ ಚಿಕಿತ್ಸೆಗಳು. ಯಾಕಾಗಿ ಬೆನ್ನು ನೋವು ಅನ್ನುವಂಥದ್ದು ನಮಗೆ ತುಂಬಾ ಕಾಡುತ್ತೆ, ಯಾವೆಲ್ಲ ಕಾರಣಗಳಿಂದ ಬೆನ್ನು ನೋವಿಗೆ ನಾವು ಒಳಗಾಗ್ತೇವೆ, ಜೊತೆಗೆ ಆ ಬೆನ್ನು ನೋವಿನಿಂದ ಒಂದು ಪರಿಹಾರ ಹೇಗೆ, ಯಾವ ರೀತಿಯ ಚಿಕಿತ್ಸೆಗಳಿವೆ, ಇವೆಲ್ಲವನ್ನು ಕೂಡ ಇವತ್ತಿನ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಡಾಕ್ಟರ್ ಬಳಿಯಿಂದ ಅದರ ಬಗೆಗಿನ ಮಾಹಿತಿಗಳನ್ನು ತಿಳಿದುಕೊಳ್ಳಲಿಕ್ಕಿರುವಂಥದ್ದು. ನಮ್ಮ ಜೊತೆಗೆ ತಜ್ಞ ವೈದ್ಯರು ಜಾಯ್ನ್ ಆಗಿದ್ದಾರೆ. ಜೊತೆಗೆ ಡಾಕ್ಟರ್ ಅರ್ಜುನ್ ಬಳ್ಳಾಲ್ ಅವರಿದ್ದಾರೆ, ಎಲುಬು ಹಾಗೂ ಕೀಲು ತಜ್ಞರು, ಬಲ್ಲಾಲ್ ಹೆಲ್ತ್ ಕೇರ್, ಸಂತೆಕಟ್ಟೆ ಉಡುಪಿ, ಹಾಗೆಯೇ ಮಿಷನ್ ಹಾಸ್ಪಿಟಲ್ ಉಡುಪಿ, ಹಾಗೆಯೇ ಜೀವನ್ ಜ್ಯೋತಿ ಹಾಸ್ಪಿಟಲ್ ಉಡುಪಿ, ಇಲ್ಲಿನ ತಜ್ಞ ವೈದ್ಯರು. ಪ್ರೀತಿಯಿಂದ ಅವರನ್ನು ಸ್ವಾಗತಿಸಬೇಕು. ಆತ್ಮೀಯ ಸ್ವಾಗತ ಡಾಕ್ಟರ್ ಅರ್ಜುನ್ ಬಳ್ಳಾಲ್ ಅವರಿಗೆ. ಎಸ್, ನಾನು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ತಾ ಅಥವಾ ಸಮಾಜದ ಆರೋಗ್ಯವನ್ನು ಕಾಪಾಡುವಂಥ ಡಾಕ್ಟರ್ ಬಳಿ ಮೊದಲು ಕೇಳಬೇಕು, ನೀವು ಹೇಗಿದ್ದೀರಾ ಡಾಕ್ಟರ್? ನಾವು ಚೆನ್ನಾಗಿದ್ದೀವಿ. ಓಕೆ, ಸೂಪರ್. ಸೊ ಡಾಕ್ಟರ್ ಚೆನ್ನಾಗಿದ್ದರೆ ನಾವೆಲ್ಲರೂ ಕೂಡ ಚೆನ್ನಾಗಿರುವ ಹಾಗೇನೆ ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರ್ತದೆ ಅನ್ನುವಂಥ ನಂಬಿಕೆ. ಸೊ ಹಾಗಾಗಿ ಇವತ್ತಿನ ಈ ವಾರದ ವಿಷಯ ಬೆನ್ನು ನೋವು ಅನ್ನುವಂಥದ್ದು. ಯಾಕೆ ಪ್ರಾರಂಭ ಆಗುತ್ತೆ, ಜೊತೆಗೆ ಬೆನ್ನು ಅಂತ ಬಂದಾಗ ಬೆನ್ನಿನ ಭಾಗದ ಬಗ್ಗೆ ಮಾತನಾಡಲಿಕ್ಕೆ ಬೇಕಾಗುತ್ತೆ. ಬೆನ್ನೆಲುಬು ಅನ್ನುವಂಥದ್ದು ಮುಖ್ಯ. ಮಾನವನ ದೇಹ ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಅಥವಾ ಮಾನವ ಇಷ್ಟೊಂದು ಆವಿಷ್ಕಾರಗಳನ್ನು ಮಾಡ್ತಾ ಅವನ ಜೀವನ ಸಾಗಿಸ್ಬೇಕಾದ್ರೆ ಬೆನ್ನು ಮೂಳೆ ಅನ್ನುವಂಥದ್ದು ಮುಖ್ಯ ಆಗ್ತದೆ, ಬೆನ್ನೆಲುಬು ಅನ್ನುವಂಥದ್ದು. ಸೊ ಹಾಗಾಗಿ ಮೊದಲು ಡಾಕ್ಟರ್ ಏನು ಹೇಳ್ತೀರಾ ತಾವು, ಅಂದರೆ ಈ ಬೆನ್ನೆಲುಬು ಅಂತ ಬಂದಾಗ? ನೋಡಿ, ಬೆನ್ನು ನೋವು ಎಲ್ಲರ ಜೀವನದಲ್ಲಿ ಒಂದು ಸಲ ಆದರೂ ಬಂದಿರುತ್ತೆ. ಓಕೆ, 3 ವರ್ಷದ ಹುಡುಗ ಹುಡುಗಿಯಿಂದ 70 ವರ್ಷದ ಗಂಡಸು ಹೆಂಗಸನ ತನಕನೂ ಬೆನ್ನು ನೋವು ಒಂದು ಸಲ ಆದರೂ ಜೀವನದಲ್ಲಿ ಬಂದೇ ಬರುತ್ತೆ. ಓಕೆ, ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ ಬೆನ್ನು ನೋವು ಮೊದಲು ಕಾಣಿಸುತ್ತೆ, ಆಮೇಲೆ ಗಂಟು ನೋವುಗಳು ಅದು ಇದು ಅಂತ ಶುರು ಮಾಡ್ಕೊಳ್ತಾರೆ. ಈ ಬೆನ್ನೆಲುಬು ಎಂಬುದು ಏನು ಹೇಳಿದರೆ, ಈ ಮದರ್ ನೇಚರ್, ದೇವರು ನಮಗೇನು ಕೊಟ್ಟಿದ್ದಾರೆ, ದೇಹದ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮರ್, ಜಗತ್ತಿನ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮರ್ ಹೇಳ್ಬೋದು. ಯಾಕಂದರೆ ಎಲ್ಲ ಇಲೆಕ್ಟ್ರಿಕಲ್ ಆಕ್ಟಿವಿಟಿ ನಿಮ್ಮ ದೇಹದಲ್ಲಿ, ನೀವು ಈ ಬೆರಳಲ್ಲಾಡಿಸೋದಾಗಲಿ, ನಿಮ್ಮ ಕಾಲನ್ನು ಮೇಲೆ ಕೆಳಗಡೆ ಮಾಡೋದಾಗಲಿ, ನೀವು ನಡೆಯೋದಾಗಲಿ, ಕೂತ್ಕೊಳ್ಳೋದಾಗಲಿ, ಅದಕ್ಕೆಲ್ಲ ವೈರಿಂಗ್ ಕೊಡೋದು ಡೈರೆಕ್ಟ್ ನಿಮ್ಮ ಬೆನ್ನಿಂದ. ಓಕೆ, ನಿಮ್ಮ ಕೈಗಳಿಗೆ, ನಿಮ್ಮ ಕಾಲುಗಳಿಗೆ, ನಿಮ್ಮ ಬೇರೆ ಅಂಗಾಂಗಗಳಿಗೆ ಮೇಯ್ನ್ ಎಲೆಕ್ಟ್ರಿಕಲ್ ಸಪ್ಲೈ ವೈರಿಂಗ್ ಬರೋದು ಅಲ್ಲಿಂದ. ಸೊ ಇಟ್ಸ್ ದ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮರ್ ಆಫ್ ದ ಬಾಡಿ, ರೈಟ್? ನಿಮ್ಮ ಕುತ್ತಿಗೆಯಿಂದ ನೀವು ಕೂತ್ಕೊಳ್ತೀರಿ ಎಲ್ಲಿ ನಿಮ್ಮ ಕಳಬೆನ್ನಿನ ತನಕ, ಅದು ಸ್ಪೈನಲ್ ಕಾರ್ಡ್ ಅಂತ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಪೈನಲ್ ಕಾರ್ಡಿಂದ ಬೇರೆ ಬೇರೆ ನರಗಳು ಅಥವಾ ದೇಹದ ವೈರ್ಸ್ ಪಾಸ್ ಆಗುತ್ತೆ. ಅದು ಇಲ್ಲಿ ಬೆರಳಿನ ತುದಿ ತನಕ, ಕಾಲಿನಲ್ಲಿ ಬೆರಳಿನ ತುದಿ ತನಕ ಏನೆಲ್ಲ ಬರುತ್ತೆ ಅದೆಲ್ಲದಕ್ಕೂ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂದರೆ ಕರೆಂಟ್ ಸಪ್ಲೈ ಮಾಡುತ್ತೆ. ಓಕೆ, ಸೊ ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬು ಗಟ್ಟಿಯಾಗಿರಬೇಕು. ಬೆನ್ನು ನೋವು ಇದ್ದವನಿಗೆ ಎಲ್ಲ ಕೆಲಸಗಳು ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಬೆನ್ನಿಗೆ ತೊಂದರೆ ಆದರೆ ನಡೆಯೋಕ್ಕೆ, ಕೂತ್ಕೊಳ್ಳೋಕ್ಕೆ, ಎಲ್ಲ ರೆಗ್ಯುಲರ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ದಿಸ್ ಇಸ್ ಇನ್ ಸಿಂಪಲ್. ದ ಸ್ಪೈನಲ್ ಕಾರ್ಡ್ ಅಂದರೆ ಟ್ರಾನ್ಸ್ಫಾರ್ಮರ್. ಅದರ ಸುತ್ತ ಅದಕ್ಕೊಂದು ಪ್ರೊಟೆಕ್ಷನ್ ಆಗಿ, ಕವರಿಂಗ್ ಆಗಿ ವರ್ಟಿಬ್ರಲ್ ಕಾಲಮ್ ಅಂದರೆ ಎಲುಬಿನ ಒಂದು ಕಂಪ್ಲೀಟ್ ಸೆಟ್ ಇದೆ. ಓಕೆ, ಆ ಎಲುಬುಗಳ ಮಧ್ಯದಲ್ಲಿ ಏನಾಗುತ್ತೆ, ಒಂದು ಎಲುಬು ಅಂದರೆ ಒಂದೇ ಎಲುಬಿಲ್ಲ ಮೇಲಿಂದ ಕೆಳಗಿನ ತನಕ. ಯಾಕಂದರೆ ಒಂದೇ ಎಲುಬಿದ್ರೆ ನಿಮಗೆ ಎದುರುಗಡೆ ಬಗ್ಗಕ್ಕೆ ಹಿಂದೆ ಹೋಗೋಕ್ಕಾಗಲ್ಲ. ಸಣ್ಣ ಸಣ್ಣ ಎಲುಬುಗಳು ಒಂದು 37-38 ಎಲುಬುಗಳಿದೆ. ಅದ್ರ ಮಧ್ಯದಲ್ಲಿ ಅದು ಒಂದೊಂದು ಎಲುಬಿನ ಮಧ್ಯದಲ್ಲಿ ಜಾಯಿಂಟ್ಸ್, ನಾವು ಜಾಯಿಂಟ್ಸ್ ಏನು ಹೇಳ್ತೇವೆ, ಈಗ ರಿಸ್ಟ್ ಜಾಯಿಂಟ್ ಆಗಲಿ, ಅದೇ ಥರ ಇದರಲ್ಲೂ ಜಾಯಿಂಟ್ಸ್ ಇರುತ್ತೆ. ಆ ಜಾಯಿಂಟ್ಸ್ ಇರೋದ್ರಿಂದ ಯು ಆರ್ ಹ್ಯಾವಿಂಗ್ ದ ಫ್ಲೆಕ್ಸಿಬಿಲಿಟಿ. ಅದ್ರ ಮಧ್ಯದಲ್ಲಿ ಒಂದು ಬಲೂನ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ, ಶಾಕ್ ಅಬ್ಸಾರ್ಬರ್, ಅದನ್ನು ಡಿಸ್ಕ್ ಅಂತ ಹೇಳ್ತೇವೆ. ಸೊ 2 ವರ್ಟಿಬ್ರೆ ಅಥವಾ 2 ಎಲುಬುಗಳು, ಅದರ ಮಧ್ಯದಲ್ಲಿ ಈ ಡಿಸ್ಕ್, ಯಾವುದು ಬಲೂನ್ ಆರ್ ಶಾಕ್ ಅಬ್ಸಾರ್ಬರ್. ಪ್ರೈಮರಿಲಿ ನೀವು ಬಗ್ದಾಗ, ಕೂತ್ಕೊಂಡಾಗ ಅಥವಾ ಭಾರ ಎತ್ತಿದಾಗ ಈ ಶಾಕ್ ಅಬ್ಸಾರ್ಬರ್ ಈ ಎಲುಬುಗಳನ್ನು ಪೊಸಿಷನಲ್ಲಿ ಇಡುತ್ತೆ. ಅದನ್ನು ಪೊಸಿಷನಲ್ಲಿ ಇಟ್ಟು ನಿಮ್ಮನ್ನು ಸ್ಟೇಬಲ್ ಆಗಿ, ಸ್ಟ್ರೈಟ್ ಆಗಿ ನಿಮ್ಮ ಪೋಸ್ಚರ್ ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಇನ್ ಸಿಂಪಲ್. ಬೆನ್ನೆಲುಬು ಅಂದರೆ ಏನು, ಬೆನ್ನಿನ ಸ್ಟ್ರಕ್ಚರ್ ಏನು ಅಂತ. ಓಕೆ, ಬೆನ್ನೆಲುಬು ಅಂದರೆ ಹೇಗಿರ್ತದೆ, ಜೊತೆಗೆ ಆ ಭಾಗ ಯಾವ ರೀತಿ, ಅದರ ಒಂದು ಚಟುವಟಿಕೆ ಯಾವ ರೀತಿಯಲ್ಲಿ ಮಾಡಿಕೊಳ್ಳುತ್ತದೆ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಬೆನ್ನಿನ ಭಾಗ ಯಾವೆಲ್ಲ ನಮ್ಮ ದೇಹದ ಇತರ ಭಾಗಗಳಿಗೆ ಕನೆಕ್ಟ್ ಆಗಿದೆ, ಅದರ ಉಪಯೋಗ ಏನು, ಯಾವ ರೀತಿಯಲ್ಲಿ ನಮಗೆ ಅದು ಪ್ರಾಮುಖ್ಯವಾದಂಥ ಅಂಗ ಅಂತ ಗುರುತಿಸ್ಕೊಳ್ಳುತ್ತದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ರು. ಇನ್ನು ಬೆನ್ನು ನೋವು ಅನ್ನುವಂಥದ್ದು ಬೇರೆ ಬೇರೆ ಕಾರಣಗಳಿರ್ಬೋದು. ಜ್ವರ ಅಂತ ಬಂದರೂ ಕೂಡ ಅಷ್ಟೇ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಹಾಗೆಯೇ ಈ ಮಾನವನಿಗೆ ಬೆನ್ನು ನೋವು ಅನ್ನುವಂಥದ್ದು ಅದು ತಾವು ಹೇಳಿದಾಗೆ 3ರಿಂದ 70-80ರವರೆಗೂ ಆಯುಷ್ಯ ಇರುವವರೆಗೂ ಕೂಡ ಬೆನ್ನು ನೋವು ಅನ್ನೋದು ಕಾಡುವಂಥ ಸಮಸ್ಯೆ ಆಗಿರ್ತದೆ. ಯಾವೆಲ್ಲ ಕಾರಣಗಳಿಂದ ಈ ಬೆನ್ನು ನೋವು ಬರ್ತದೆ ಅಂತ ನೋಡಿ? ಮೇನ್ಲಿ 4 ಕಾರಣಗಳಿರೋದು ಬೆನ್ನು ನೋವಿಗೆ. ಒನ್ ಇಸ್ ಟ್ರಾಮಾ.
ಟ್ರಾಮಾ ಅಂದರೆ ಏನಾದರೂ ಏಟು ಬಿತ್ತು, ಕೆಳಗೆ ಬಿದ್ರಿ, ಬೆನ್ನಿಗೆ ಏನಾದರೂ ತಾಗಿತು, ಅಥವಾ ಏನಾದರೂ ಭಾರವನ್ನು ಹೊತ್ಕೊಂಡು ಎಲ್ಲಿಗಾದರೂ ಹೋದ್ರಿ, ಅಥವಾ ಯಾವುದಾದ್ರೂ ಭಾರವಾದ ಮಗುವನ್ನು ಎತ್ಕೊಂಡು ತುಂಬ ಕೆಲಸ ಮಾಡಿದ್ರಿ, ದಟ್ ಇಸ್ ಟ್ರಾಮಾ. ಆವಾಗ ಬೆನ್ನಿಗೆ ಪೆಟ್ಟು ಬೀಳ್ತಾ ಇರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಟ್ರಾಮಾ. ಎರಡನೇದ್ದು ಟ್ಯೂಮರ್. ಟ್ಯೂಮರ್ ಅಂದರೆ ಕ್ಯಾನ್ಸರ್. ಬೆನ್ನೆಲುಬಿದ್ದೇ ಕ್ಯಾನ್ಸರ್ ಆಗಬೇಕು ಅಂತಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಒವೇರಿಯನ್ ಕ್ಯಾನ್ಸರ್ ಆಗಿರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್, ಗಂಡಸರಲ್ಲಿ ಪ್ರಾಸ್ಟೇಟ್ ಅಂತ ಒಂದು ಅಂಗ ಇದೆ ಮೇನ್ಲಿ, ಅದ್ರ ಕ್ಯಾನ್ಸರ್ ಆಗಿದ್ರೆ ಅಲ್ಲಿಂದ ಕ್ಯಾನ್ಸರ್ ಸೆಲ್ಸ್ ಅಲ್ಲಿಂದ ಸ್ಪ್ರೆಡ್ ಆಗಿ ಬೆನ್ನಿಗೆ ಹೋಗಿ ಬೆನ್ನು ಬಂದಿರಬಹುದು. ಅದು ಕೂಡ ಟ್ಯೂಮರ್. ಸೆಕೆಂಡ್ ಇಸ್ ಒನ್ ಇಂಪಾರ್ಟೆಂಟ್ ಕಾಸ್ ವೈ ಯು ಕ್ಯಾನ್ ಹ್ಯಾವ್ ಬ್ಯಾಕ್ ಪೇನ್. ಮೂರನೇದ್ದು ಇನ್ಫೆಕ್ಷನ್. ಇನ್ಫೆಕ್ಷನ್ ಅಂತ ಹೇಳಿದ್ರೆ ಇವಾಗ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಚೆಸ್ಟಿನಲ್ಲಿ ಆಗಿದ್ದರೆ ಅಲ್ಲಿಂದ ಟ್ಯೂಬರ್ಕ್ಲೋಸಿಸ್ ಸ್ಪ್ರೆಡ್ ಆಗಿ ಬೆನ್ನಿಗೆ ಬಂದರೆ, ಬೆನ್ನಿನಲ್ಲಿರೋ ಎಲುಬುಗಳಿಗೆ ಇನ್ಫೆಕ್ಷನ್ ಆಗಿದ್ದರೆ, ಸೊ ದಟ್ ಈಸ್ ಇನ್ಫೆಕ್ಷನ್. ಫೋರ್ತ್ ಒನ್ ಇಸ್ ಡಿಜನರೇಷನ್. ಡಿಜನರೇಷನ್ ಅಂದರೆ ವಯಸ್ಸಿಗಾಗುವಂಥ ಸವೆತ. ಎಲುಬುಗಳ ಮಧ್ಯದಲ್ಲಿ ಶಕ್ತಿ ಕಮ್ಮಿ ಆದರೆ ಆ ಬಲೂನ್ಗಳ ಏನಾಗುತ್ತೆ, ಆ ಬಲೂನಲ್ಲಿ ಕೆಲವು ಫ್ಲೂಯಿಡ್ಸ್ ಇರುತ್ತೆ, ನೀರು ಫ್ಲೂಯಿಡ್ಸ್ ಎಲ್ಲ ಇರುತ್ತೆ. ಏನು ಡಿಸ್ಕ್ ಅಂತ ಹೇಳಿದೆ ನಾನು, ಅದರಲ್ಲಿ ಫ್ಲೂಯಿಡ್ಸ್ ಕಮ್ಮಿ ಆಗ್ತಾ ಇದ್ದ ಹಾಗೆ ಆ ಡಿಸ್ಕ್ ಹೋಗಿ ಈ ಎಲುಬುಗಳಿಂದ ಜಾರಿಕೊಂಡು ಹೋಗಿ ಹಿಂದ್ಗಡೆ ಇರೋ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಬೀಳುತ್ತೆ. ಅದನ್ನು ನಾವು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಅದು ಈ ನರದ ಗೊಂಚಲು, ನರದ ಗಂಟು ನಾವು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅದರ ಮೇಲೆ ಒತ್ತಡ ಬಿದ್ದಾಗ ತುಂಬ ಬೆನ್ನೋವು ಬರುತ್ತೆ. ದ್ಯಾಟ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ಡಿಜನರೇಷನ್. ವಯಸ್ಸಿಗೆ ಆಗುವಂಥ ಡಿಜನರೇಟೆಡ್ ಡಿಸ್ಕ್ ಅಂದರೆ ವಯಸ್ಸಿಗೆ ಆಗಿರುವಂಥ ತೊಂದರೆಗಳಿಂದ ಅದರಿಂದ ಬೆನ್ನಲ್ಲಿ ಆರ್ಥರೈಟಿಸ್ ಬರೋದು, ಅದರಿಂದ ಬೆನ್ನೋವು ಬರೋದು. ಸೊ ದೀಸ್ ಆರ್ ದ ಮೇನ್ 4 ಕಾಸಸ್ ವೈ ಯು ಕ್ಯಾನ್ ಹ್ಯಾವ್ ಬ್ಯಾಕ್ ಪೇನ್. ಸೊ ಯಾರಾದರೂ ಒಬ್ರು ಬ್ಯಾಕ್ ಪೇನ್ ಬಂದ್ರು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಮದ್ದಿಗೆ ಬಂದ್ರು, ಸ್ಪೆಷಲಿ ವೈದ್ಯರಿಗೆ ಹೇಳ್ತಾ ಇರೋದು ನಾನು, ನಿಮ್ಮ ಹತ್ರ ಬಂದ್ರು ಅಂತ ಹೇಳಿದ್ರೆ ಬರೇ ಅದನ್ನ ಒಂದು ನೋವು ಅಂತ ನೋಡಬೇಡಿ, ಅದರ ಕೆಳಗಡೆ ಇರೋ ಕಾರಣ ಏನಿದೆ ಅಂತ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್. ಪೇಷಂಟ್ಸ್ಗೆ ಏನು ಹೇಳ್ತೀನಿ, ನಿಮ್ಮ ಡಾಕ್ಟರ್ ಜೊತೆ ಸಹಕರಿಸಿ. ಈಗ ನೀವು ಡಾಕ್ಟರ್ ಹತ್ರ ಹೋದಾಗ ಬೆನ್ನೋ ಅಂತ ಹೋದಾಗ ಡಾಕ್ಟರ್ ಹೇಳ್ಬೋದು, ಇದೇನೋ ನನಗೆ ರೆಗ್ಯುಲರ್ ಬ್ಯಾಕ್ ಪೇನ್ ಥರ ಕಾಣಿಸ್ತಾ ಇಲ್ಲ, ಒಂದು ಎಕ್ಸ್ರೇ ಮಾಡಬೇಕು. ಇಲ್ಲ ಡಾಕ್ಟರ್, ನಮ್ಗೆ ಎಕ್ಸ್ರೇ ಬೇಡ, ನಮ್ಗೆ 2 ಮಾತ್ರೆ ಕೊಡಿ ಸಾಕು. ದಟ್ ಇಸ್ ರಾಂಗ್. ಬಿಕಾಸ್ ಇನ್ ಕೇಸ್ ಬೇರೆ ಯಾವುದಾದ್ರೂ ಒಳಗಿರೋ ಕಾರಣದಿಂದ ನಿಮಗೆ ನೋವು ಬರ್ತಾ ಇದ್ರೆ, ಇನ್ಫೆಕ್ಷನ್ ಆಗಿರಲಿ, ಟ್ಯೂಮರ್ ಆಗಿರಲಿ, ನೀವು ಎಕ್ಸ್ರೇ ಅಥವಾ ಟೆಸ್ಟ್ಗಳಿಗೆ ರೆಫ್ಯೂಸ್ ಮಾಡಿದ್ರಿಂದ ಅದು ಮತ್ತೆ ಸೀರಿಯಸ್ ಆಗಿ ನಿಮಗೆ ದೊಡ್ಡ ಚಿಕಿತ್ಸೆ ಬೇಕಾಗುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಸೊ ಆದ್ದರಿಂದ ಈ 4 ಕಾರಣಗಳು, ಫಸ್ಟ್ ನಿಮ್ಮ ಡಾಕ್ಟರ್ ನಿಮ್ಮನ್ನು ಅಸೆಸ್ಮೆಂಟ್ ಮಾಡೋಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಿ, ಆಸ್ ವೆಲ್ ಆಸ್ ಅವ್ರು ಕೇಳಿದ ಟೆಸ್ಟ್ಗಳನ್ನು ಮಾಡಿಕೊಳ್ಳಿ, ಆಮೇಲೆ ಟ್ರೀಟ್ಮೆಂಟ್ ಕಂಪ್ಲೀಟ್. ಓಕೆ, ಅಂದರೆ ತಾವು ಹೇಳುವಂಥದ್ದು ಆರೋಗ್ಯ ಸಮಸ್ಯೆ ಅಂದರೆ ಬೆನ್ನು ನೋವಿನ ಸಮಸ್ಯೆ ಬಂದಾಗ ವೈದ್ಯರ ಜೊತೆ ಚೆನ್ನಾಗಿ ವಿವರಿಸಬೇಕು. ಶುರುವಿನಲ್ಲೇ ನಿಮ್ಮ ವೈದ್ಯರನ್ನು ಹೋಗಿ ಮೀಟ್ ಆಗಿ, ಯಾರೇ ವೈದ್ಯರಾಗಿರಲಿ, ನಿಮ್ಮ ಫ್ಯಾಮಿಲಿ ವೈದ್ಯರಾಗಿರಲಿ, ಅವರನ್ನು ಫಸ್ಟ್ ಹೋಗಿ ಅರ್ಲಿ ಸ್ಟೇಜಸ್ನಲ್ಲಿ ನಿಮಗೆ ಹೋಗಿದಾಗ ಮೀಟ್ ಆಗಿ, ಅವ್ರು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳು ಕೇಳ್ತಾರೆ, ಕೆಲವು ಟೆಸ್ಟ್ಗಳು ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಒಪ್ಪಿಕೊಂಡು ಮಾಡ್ಕೊಳ್ಳಿ. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ. ಅವ್ರಿಗೆ ಏನಾದರೂ ಅನಿಸಿದ್ರೆ ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ಏನೋ ಬೇರೆ ಅನಿಸ್ತಾ ಇದೆ, ಸೊ ಆವಾಗ ಅದಕ್ಕೆ ಸಂಬಂಧಪಟ್ಟಂಥ ನ್ಯೂರೋ ಸರ್ಜನ್ ಆಗಲಿ, ಸ್ಪೈನ್ ಸರ್ಜನ್ ಆಗಲಿ, ಆರ್ಥೋಪೆಡಿಷನ್ ಆಗಲಿ ಕಳಿಸ್ತಾರೆ. ಓಕೆ, ಅಕಾರ್ಡಿಂಗ್ಲಿ ದಟ್ ಇಸ್ ಹೌ ದ ಟ್ರೀಟ್ಮೆಂಟ್ ಪ್ರೊಸೆಸ್. ಹೌದು, ಒಂದು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಯಾವುದೇ ಸಣ್ಣ ನೋವಿರ್ಬೋದು, ಡಾಕ್ಟರ್ ಹೇಳ್ತಾರೆ ಇಂಥ ಚಿಕಿತ್ಸೆನೋ ಅಥವಾ ಈ ರೀತಿಯ ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ. ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಹಿಂಜರಿಕೆ ಮಾಡಿದರೆ ಅದು ಮತ್ತೆ ನಮಗೆ ದೊಡ್ಡ ಸಮಸ್ಯೆಯಾಗಿ ದೊಡ್ಡ ಚಿಕಿತ್ಸೆನೋ ದೊಡ್ಡ ಪರೀಕ್ಷೆಗೋ ಒಳಪಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಮೊದಲೇ ಮಾಡುವಂಥ ಪರೀಕ್ಷೆಗಳನ್ನು ವೈದ್ಯರ ಸಲಹೆ ಮೇರೆಗೆ ಮಾಡಿಕೊಂಡ್ರೆ ದೊಡ್ಡ ಸಮಸ್ಯೆಗಳನ್ನು, ಗಂಡಾಂತರಗಳನ್ನು ತಪ್ಪಿಸ್ಕೊಳ್ಬೋದು ಅನ್ನುವಂಥ ಕಿವಿ ಮಾತನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ. ಇನ್ನು ಈ 4 ವಿಭಾಗವನ್ನು ಮಾಡ್ತೀರ ಅಂದರೆ ಯಾವೆಲ್ಲ ಕಾರಣಗಳಿಂದ ಬರ್ಬೋದು ಅಂತ ನಾನು ಕೇಳುವಂಥದ್ದು. ತಮ್ಮಲ್ಲೇ ಕೂಡ ಯಾರು ರೋಗಿಗಳು ಬರುವಾಗ ಯಾವ ಕಾರಣದಿಂದ, ಅಂದರೆ ಈ 4ರಲ್ಲಿ ಹೆಚ್ಚು ಕಾಣುವಂಥ ಕಾರಣ ಯಾವುದಿರ್ತದೆ? ಮೋಸ್ಟ್ ಕಾಮನ್ ಕಾಸ್ ಡಿಜೆನರೇಷನ್ ಅಂತ ಹೇಳ್ಬೋದು. ಸಣ್ಣ ವಯಸ್ಸಿನವ್ರಿಗೆ ಏನಾಗುತ್ತೆ, ನಿಮ್ಮ ಎಲುಬುಗಳು ತುಂಬ ಗಟ್ಟಿ ಇರುತ್ತೆ. ಓಕೆ, ಆಯ್ತಾ, ವಯಸ್ಸಾಗ್ತಾ ಇದ್ದ ಹಾಗೆ ಅದರಲ್ಲಿರೋ ಕ್ಯಾಲ್ಶಿಯಂ ಸಾಂದ್ರತೆ ಏನು ಹೇಳ್ತೀವಿ ಎಲುಬಿದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಆಸ್ ವೆಲ್ ಆಸ್ ಈ ಡಿಸ್ಕಿನಲ್ಲಿ ಅದರ ಶಕ್ತಿ ಕಮ್ಮಿಯಾಗಿ ಡಿಸ್ಕಿನ ತೊಂದರೆಗಳು ಕೂಡ ಬರುತ್ತೆ. ಮತ್ತು ಸೊಂಟದ ಸುತ್ತ ಇರುವ ಮಾಂಸಪಟ್ಟಿಗಳಿಗೆ ಕೂಡ ವಯಸ್ಸಾಗುತ್ತೆ. ಹಾಗೆ ನಮ್ಮ ಕೂದಲು ಬಿಳಿ ಆಗುತ್ತೆ, ಹಾಗೆ ಅವುಗಳ ಶಕ್ತಿಯೂ ಕಮ್ಮಿ ಆಗುತ್ತೆ. ಅದರಿಂದಾಗಿ ನಿಮ್ಮ ಬೆನ್ನಿಗೆ, ನಿಮ್ಮ ತೂಕಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಈ ಮಾಂಸಪಟ್ಟಿಗಳು ಕೂಡ ಗಟ್ಟಿ ಇರುವುದಿಲ್ಲ. ಸೊ ಸಣ್ಣ ವಯಸ್ಸಿನಲ್ಲಿ ಇವೆಲ್ಲ ಗಟ್ಟಿ ಇರುತ್ತೆ. ಸೊ ಸಣ್ಣ ವಯಸ್ಸಿನಲ್ಲಿ ಈಗ ಮಕ್ಕಳು ಕೆಳಗೆ ಬೀಳ್ತಾರೆ, ಒಂದಿನ ಬೆನ್ನೋವು ಇರುತ್ತೆ, ನಾವೇನೋ ಅದಕ್ಕೆ ಐಸ್ ಇಡ್ತೀವಿ, ಏನೋ ಒಂದು ಸ್ವಲ್ಪ ಸಿರಪ್ ಕೊಡ್ತೀವಿ, ನೆಕ್ಸ್ಟ್ ಡೇ ದೇ ಆರ್ ಫೈನ್. ಸೊ ಅವರು ವೈದ್ಯರ ಹತ್ರ ಬರೋದು ಕಮ್ಮಿ, ಡೈರೆಕ್ಟ್ ಆಗಿ. ಈ ವಯಸ್ಸಾದವ್ರಿಗೆ ಏನಾಗುತ್ತೆ, ರೆಗ್ಯುಲರ್ ಮಾತ್ರೆಗಳಲ್ಲಿ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಸೊ ಯು ಕ್ಯಾನ್ ಸೇ ಡಿಜೆನರೇಷನ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಐ ವೋಂಟ್ ಸೇ ಇಟ್ ಇಸ್ ದಿ ಓನ್ಲಿ ಕಾಸ್, ಇಟ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಪೇಷಂಟ್ಸ್ ಹೂ ಕಮ್ ಟು ಯು. ಡಿಜೆನರೇಷನ್ ಅಂದರೆ ಸವೆತ, ಸಾಂದ್ರತೆ ಕಮ್ಮಿ ಆಗೋದ್ರಿಂದ ಡಿಸ್ಕ್ ಪ್ರಾಬ್ಲಮ್, ಇದೆಲ್ಲ ಸವೆತದಿಂದ ಬರುವಂಥದ್ದು. ಸೊ ಅದು ಮೋಸ್ಟ್ ಕಾಮನ್ ಪೇಷಂಟ್ಸ್ ನಿಮ್ಮ ಹತ್ರ ಬರುವಂಥದ್ದು. ಆದರೂ ವಯಸ್ಸಾಗಿದೆ ಅಂತ ಹೇಳಿದರೆ
ಕೆಲವು ವಿಷಯಗಳನ್ನ ನಾವು ಡಾಕ್ಟರ್ ಆಗಿ ನೋಡ್ಲೇಬೇಕಾಗತ್ತೆ. ಈಗ ವಯಸ್ಸಾಗಿದೆ, ಓಕೆ, ರಕ್ತದಲ್ಲಿ ಏನಾದರೂ ಅಂಶಗಳು ಮೇಲೆ ಕೆಳಗಿದೆಯಾ, ಅಥವಾ ಸ್ಕ್ಯಾನ್ ನಲ್ಲಿ ಏನಾದರೂ ಮೇಲೆ ಕೆಳಗೆ ಕಾಣಿಸ್ತಾ ಇದೆಯಾ. ಬಿಕಾಸ್ ಕೆಲವು ಒಳಗಿನ ಕೆಲವು ಕ್ಯಾನ್ಸರ್ಗಳಿರ್ಬೋದು, ಅವುಗಳು ಸ್ಪ್ರೆಡ್ ಆಗಿರ್ಬೋದು ಬೆನ್ನಿಗೆ. ಅದು ನಮಗೆ ಜಸ್ಟ್ ಪೇಯ್ನ್ ನೋಡಿಕೊಂಡು ಇವ್ರಿಗೆ ಬರೀ ನೋವಿದೆ ಮಾತ್ರೆ ಕೊಟ್ಟರೆ ಸಾಕು ಅಂತ ಆ ಥರ ಇರೋದಿಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟ್. ಬಟ್ ಅದರಲ್ಲೂ ಕೂಡ ಡಿಜನರೇಷನ್ ಏನು ವಯಸ್ಸಿನ ಸವೆತ ಇಸ್ ಸ್ಟಿಲ್ ದ ಮೋಸ್ಟ್ ಕಾಮನ್. ಓಕೆ. ಸೊ ನಾನು ಕೇಳಬೇಕು, ನೀವು ವಿವರಿಸ್ತಾ ಇದ್ರಿ, ಅಂದರೆ ನಾವು ನೋಡ್ತೀವಿ ಈ ಥರ ನೋಡ್ತೀವಿ ಅಂತ. ನನಗೆ ಕ್ಯೂರಿಯಾಸಿಟಿಗೆ ಕೇಳುವ ಅಂತ ಅನಿಸ್ತಾ ಇದೆ. ಇವಾಗ ಈ ವಯಸ್ಸಾಗಿರೋರಲ್ಲ, ಸಣ್ಣ ಪುಟ್ಟ ವಯಸ್ಸಿನವರು ಕೂಡ ಬರ್ತಾರೆ. ಇತ್ತೀಚೆಗೆ ಯುವಕರಲ್ಲೂ ಕೂಡ ಬೆನ್ನು ಇರ್ಬೋದು, ಡಿಸ್ಕ್ ಇರ್ಬೋದು, ಬೇರೆ ಬೇರೆ ನೋವುಗಳನ್ನುವಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಬೆನ್ನು ನೋವಿಗೊಳಗಾಗ್ತಾರೆ. ಅದರ ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದನ್ನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನಾನು ಕೇಳ್ತೀನಿ, ಯುವಕರಾಗಲಿ ಮಕ್ಕಳಾಗಲಿ ಒಂದು ಬೆನ್ನು ನೋವಿನ ಸಮಸ್ಯೆಯಿಂದ ನಿಮ್ಮ ಹತ್ರ ಬಂದರೆ ಅವರಲ್ಲಿ ಯಾವ ರೀತಿಯ ಪರೀಕ್ಷೆಗಳನ್ನು ಮೊದಲು ನೀವು ಮಾಡ್ಕೊಳ್ತೀರಾ ಅಂತ? ಸಣ್ಣ ಮಕ್ಕಳಲ್ಲಿ, ಯುವಕರಲ್ಲಿ ಸ್ಯಾಡ್ಲಿ ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ. ಸಿಂಪಲ್ ಕಾಸ್ ನಿಮಗೆ ಹೇಳ, ಜಂಕ್ ಫುಡ್. ಓಕೆ. ಜಂಕ್ ಫುಡ್ ಇಸ್ ದ ಬಿಗ್ಗೆಸ್ಟ್ ಕಾಸ್ ಫಾರ್ ಬ್ಯಾಕ್ ಪೇನ್ ಆ್ಯಂಡ್ ಫಾರ್ ಆಲ್ ದ ಕಾಂಪ್ಲಿಕೇಶನ್ಸ್ ದಟ್ ಇಸ್ ದೇರ್ ಟುಡೇ. ಜಂಕ್ ಫುಡ್ಡಿಂದಾಗಿ ಜನರು ಸ್ಕಿನ್ ಹಾಳಾಗ್ತಾ ಇದೆ, ತೂಕ ಜಾಸ್ತಿ ಆಗ್ತಾ ಇದೆ, ಆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ, ಲೇಜಿನೆಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ವಯಸ್ಸಲ್ಲಿ ಇವನ್ ಟಿ ವಿ ಚಾನಲ್ ಚೇಂಜ್ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಬಟನ್ ಒತ್ತಬೇಕಿತ್ತು. ಈಗ ಕೂತಿರೋ ಸೆಲ್ ಫೋನ್ನಲ್ಲೇ ಕೂತ್ಕೊಂಡು ಎಲ್ಲದೂ ನೋಡೋಕ್ಕಾಗತ್ತೆ. ಸೊ ಪ್ರಾಕ್ಟಿಕಲಿ ಕುರ್ಚಿ ಮೇಲೆ ಕೂತ್ಕೊಂಡು ಇಡೀ ಜಗತ್ತನ್ನೇ ನಡೆಸೋ ಥರ ಆಗಿಬಿಟ್ಟಿದೆ. ವಿ ಕಾಲ್ ದಿಸ್ ಸ್ಮಾರ್ಟ್ ಕಿಡ್ಸ್, ಬಟ್ ಇಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಅಡ್ವರ್ಸ್ ಇಫೆಕ್ಟ್ಸ್ ಆನ್ ಹೆಲ್ತ್. ಸೊ ಅದ್ರಲ್ಲಿ ಏನಾಗ್ತಾ ಇದೆ, ಮಕ್ಕಳಿಗೆ ತೂಕ ಜಾಸ್ತಿ ಆದ ಕೂಡಲೇ ನಿಮ್ಮ ಹೊಟ್ಟೆಗಿಟ್ಟೆ ಮುಂದೆ ಬರುತ್ತೆ, ನಿಮ್ಮ ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆ ನಿಮ್ಮ ಲೇಜಿನೆಸ್ ಜಾಸ್ತಿ ಆಗುತ್ತೆ. ಸೊ ಇದು ಜಾಸ್ತಿ ಆಗ್ತಾ ಇದ್ದಾಗ ಇದು ನಿಮ್ಮದು ಆಕ್ಟಿವಿಟಿ ಲೆವೆಲ್ ಕಮ್ಮಿ ಆದ ಕೂಡಲೇ ನಿಮ್ಮ ಮಾಂಸಪಟ್ಟಿಗಳು ಕೂಡ ವೀಕ್ ಆಗ್ತಾ ಹೋಗುತ್ತೆ. ನಿಮ್ಮ ಮಾಂಸಪಟ್ಟಿಗಳು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಎಕ್ಸರ್ಸೈಸ್ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಆಕ್ಟಿವಿಟಿ ಕೊಡಲೇಬೇಕು. ಅದರಿಂದ ನಿಮ್ಮ ಬಾಡಿ ಮಾತ್ರ ಅಲ್ಲ, ನಿಮ್ಮ ಮೈಂಡ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ಒಂದ್ಸಲಿ ಆಟ ಆಡಿ ಬಂದು, ನಮ್ಮ ವಯಸ್ಸಲ್ಲಿ, ನಮ್ಮ ಚಿಕ್ಕ ವಯಸ್ಸಲ್ಲಿ ನಾನು ಹೇಳೋದು, ಪುಸ್ತಕ ಹಿಡ್ಕೊಂಡು ಇಡೀ ದಿನ ಓದೋನ್ಕಿಂತ 1 hour ಹೊರಗಡೆ ಆಟ ಆಡಿ ಬಂದವನು ಓದೋನ್ ಇರ್ತಾನಲ್ಲ, ಈ ವಿಲ್ ಬಿ ಮೋರ್ ಈಸಿಲಿ ಬಿ ಏಬಲ್ ಟು ರೀಡ್ than the one who is directly reading for the whole day, because brain also can take only so much. ಇಷ್ಟು ಮಾತ್ರ, ನೀವು ಎಷ್ಟೇ ದೊಡ್ಡ ಐನ್ಸ್ಟೀನ್ ಆಗಿರಲಿ, ನ್ಯೂಟನ್ ಆಗಿರಲಿ, ಇಷ್ಟು ಮಾತ್ರ ನಿಮ್ಮ ತಲೆಗೆ ತಗೊಳಕ್ಕಾಗೋದು. ಹೌದು. ನೀವು ಅದಕ್ಕೆ ಬೇಕಾಗಿರೋ ಲೀಜರ್ ಕೊಡಲೇಬೇಕು. ನೀವು ಪುಸ್ತಕದ ಒಟ್ಟಿಗೆ ಕೂತ್ಕೊಂಡ್ರೆ ಇಡೀ ದಿನ ಯು ವಿಲ್ ಬಿ ಏಬಲ್ ಟು ರೀಡ್ 2 or 3 pages with less attention span. ಸೊ ಅದಕ್ಕೆ ಇವನ್ ಟುಡೇ ದ ಸೇಮ್ ಓಲ್ಡ್ ಸೇಯಿಂಗ್ಸ್ ಹೋಲ್ಡ್ಸ್ ಗುಡ್. ಅಂದರೆ ನೀವು ಹೊರಗಡೆ ಆಕ್ಟಿವಿಟಿಗೆ ಹೋಗಬೇಕು. ಸೊ ಏನಾಗುತ್ತೆ, ಯಂಗ್ ಪೇಷಂಟ್ಸ್ನವ್ರು ಏನು ಮಾಡ್ತಾರೆ, ವೇಟ್ ಜಾಸ್ತಿ ಆದ ಕೂಡಲೇ ನಿಮ್ಮ ಬೆನ್ನೆಲುಬು, ನಿಮ್ಮ ಫ್ಯಾಟನ್ನು ಸಪೋರ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನ್ಯೂಟ್ರಿಷಸ್ ಫುಡ್ ಅಂತ ಕಮ್ಮಿ ಆಗಿದೆ. ಈಗ ಏನಾಗುತ್ತೆ, ನಮ್ಮ ಚಿಕ್ಕ ವಯಸ್ಸಲ್ಲಿ ಸಂಜೆ ತಿಂಡಿ ಅಂದರೆ ಏನು, ಒಂದು ಬಾಳೆಹಣ್ಣು, ಒಂದು ಆ್ಯಪಲ್ಲು, ಒಂದು ಫ್ರೂಟ್ಸು, ಅಥವಾ ಏನಾದರೂ ಕುಸುಂಬರಿ, ಆ ಥರ. ಈಗ ಬಿಸ್ಕೆಟ್, ಚಿಪ್ಸ್, ಕೋಲ್ಡ್ ಡ್ರಿಂಕ್ಸ್, ಸ್ಯಾಂಡ್ವಿಚಸ್, ಏನೂ ಇಲ್ಲ ಅಂದರೆ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ಮೆಕ್ಡಾನಲ್ಡ್ಸ್, ಬರ್ಗರ್. ಅದರಲ್ಲಿ ದರ್ ಇಸ್ ನೋ ನ್ಯೂಟ್ರಿಷನ್. ಸೊ ನಿಮಗೆ ಬೆನ್ನಿಗೆ ಬೇಕಾಗಿರೋ ಏನು ಕ್ಯಾಲ್ಶಿಯಂ ಇಂಪ್ರೂವ್ ಆಗೋಕ್ಕೆ ಬೇಕಾಗಿರೋ ಸತ್ವಗಳು ಯಾವ ಫುಡ್ಡಲ್ಲೂ ಸಿಗ್ತಾ ಇಲ್ಲ. ಓಕೆ. ಸೊ ಬೋನ್ಸ್ ಆರ್ ಬಿಕಮಿಂಗ್ ವೀಕರ್, ಯು ಆರ್ ಬಿಕಮಿಂಗ್ ಆಸ್ಟಿಯೋಪೊರೋಟಿಕ್. ನೀವು ಇದು ಹಾಸ್ಪಿಟಲ್ ಕ್ಲಿನಿಕ್ ಹೋದಾಗ ಕೇಳಿರ್ಬೋದು ದಿಸ್ ಟರ್ಮ್ ಆಸ್ಟಿಯೋಪೊರೋಟಿಕ್. ಆಸ್ಟಿಯೋಪೊರೋಟಿಕ್ ಅಂದರೆ ಎಲುಬಿನ ಸಾಂದ್ರತೆ ಕಮ್ಮಿ ಆಗಿದೆ. ನೀವು ರಕ್ತದಲ್ಲಿ ಕ್ಯಾಲ್ಶಿಯಂ ಚೆಕ್ ಮಾಡಿದ್ರೆ ಅದು ನಾರ್ಮಲ್ ಇರುತ್ತೆ. ಕೆಲವು ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟ್ರೆ ನಮ್ಮ ರಕ್ತದಲ್ಲಿ ಕ್ಯಾಲ್ಶಿಯಂ ಸರಿ ಇದೆ ಅಂತ. ನಿಮ್ಮ ರಕ್ತದ ಕ್ಯಾಲ್ಶಿಯಂ ಯಾವಾಗಲೂ ಸರಿ ಇರುತ್ತೆ. ಆಸ್ಟಿಯೋಪೊರೋಸಿಸ್ ಅಲ್ಲಿ ಬೆನ್ನಿನ ಎಲುಬಿನ ಕ್ಯಾಲ್ಶಿಯಂ ಕಮ್ಮಿ ಆಗುವಂಥದ್ದು. ಸೊ ಎಲುಬಿನ ಸಾಂದ್ರತೆ ಕಮ್ಮಿ ಆದ ಕೂಡಲೇ ದ ಬೋನ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಪೋರ್ಟ್ ಯುವರ್ ವೆಯ್ಟ್. ಓಕೆ. ಆವಾಗ ಬೆನ್ನು ಬಗ್ಗೋದು, ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಯು ಆರ್ ಟ್ರಬಲ್ಡ್. ಹೊರಗಡೆ ಹೋಗಿ ಏನಾದರೂ ಮಾರ್ಕೆಟಿಗೆ ಹೋಗಿ ಬರಬೇಕಂದ್ರೆ ಒಂದು ಅರ್ಧ ಕಿಲೋಮೀಟರ್ ಹೋಗಿ ಬರೋ ಅಷ್ಟರಲ್ಲಿ ಸುಸ್ತಾಯಿತು, ಬೆನ್ನೋ ಬರ್ತಾ ಇದೆ, ಏನು ದಿನವಿಡೀ ಏನು ಆಕ್ಟಿವಿಟಿ ಮಾಡಿಲ್ಲ, ರಾತ್ರಿ ಮಲಗುವಾಗ ಬ್ಯಾಕ್ ಪೇನ್ ಬರ್ತಾ ಇದೆ. ಆಲ್ ದೀಸ್ ಆರ್ ವೆರಿ ಬ್ಯಾಡ್ ಇನ್ಫ್ಲೂಯೆನ್ಸ್ ದಟ್ ವೆಸ್ಟರ್ನೈಸೇಷನ್. ಗ್ಲೋಬಲೈಸೇಷನ್ ಅಂತ ಹೇಳಲ್ಲ, ಗ್ಲೋಬಲೈಸೇಷನ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಕಂಟ್ರಿ. ವೆಸ್ಟರ್ನೈಸೇಷನ್, ವೆಸ್ಟರ್ನ್ ಫುಡ್, ವೆಸ್ಟರ್ನ್ ಆಕ್ಟಿವಿಟೀಸ್, and of course western TV shows, they have impacted our today's society. So ಬೆನ್ನೆಲುಬು ಯಂಗರ್ ಜನರೇಷನ್ ಅಲ್ಲಿ ಸ್ಯಾಡ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಬೆನ್ನು ನೋವು ಮಾತ್ರ ಅಲ್ಲ, ಡಯಾಬಿಟೀಸು ಜಾಸ್ತಿ ಆಗ್ತಾ ಇದೆ. 19-20 ವರ್ಷದವರು ಡಯಾಬಿಟಿಕ್ಸ್ ಆಗಿ ಬರ್ತಾ ಇದ್ದಾರೆ ಬಿಕಾಸ್ ಆಫ್ ಜಂಕ್ ಫುಡ್. ಸೊ ಆ ಜಂಕ್ ಫುಡ್ ಅನ್ನ ಒಂದು ಎಲಿಮೆಂಟ್ ಯಾವಾಗ 2000 ಇಂದ ಬಂತು, ಅದರ ಮೊದಲು ಪೀಪಲ್ ವರ್ ಹೆಲ್ದಿಯರ್. ಹಾಸ್ಪಿಟಲ್ ವಿಸಿಟ್ಸ್ ಯೂಸ್ ಟು ಬಿ ಲೆಸ್, ಬಟ್ ನಾವು ಹಾಸ್ಪಿಟಲ್ ವಿಸಿಟ್ಸ್ ಹ್ಯಾವ್ ಬಿಕಮ್ ವೆರಿ ಕಾಮನ್. ಒಂದು ಬೇಸರ ಆಗುವಂಥದ್ದು, ಸಾಮಾನ್ಯವಾಗಿ ಯುವಜನತೆ ಇವತ್ತು ಬಹಳಷ್ಟು ಮಕ್ಕಳು, ಯುವಜನತೆ ಈ ಜಂಕ್ ಫುಡ್ಗಳಿಂದಾಗಿ ಅವರ ಆರೋಗ್ಯದ ಒಂದು ಕಾಳಜಿಯನ್ನು ಬಿಟ್ಟುಬಿಟ್ಟಿದ್ದಾರೆ, ಜೊತೆ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಬೆನ್ನು ನೋವಿರ್ಬೋದು, ಬೇರೆ ಬೇರೆ ಮಾನಸಿಕತೆ ಮತ್ತು ಆರೋಗ್ಯದ ದೇಹ ಏನು ಎರಡರಲ್ಲೂ ಕೂಡ
ಬದಲಾವಣೆಗಳಾಗ್ತಾ ಇದೆ, ಅದು ಕೂಡ ವ್ಯತಿರಿಕ್ತ ಬೇಡದ ರೀತಿಯ ಬದಲಾವಣೆಗಳಾಗ್ತಾ ಇದೆ, ನೋವು ಅನ್ನುವಂಥದ್ದು ನಿರಂತರವಾಗಿ ಬಿಟ್ಟಿದೆ ಅಂತ. ಈ ಬೆನ್ನು ನೋವು ಅಂತ ಬಂದಾಗ ಯುವಕರು ಅಥವಾ ಮಕ್ಕಳು ಅವರ ಫುಡ್ಗಳಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಜಂಕ್ ಫುಡ್ಗಳನ್ನು ಬಿಡಬೇಕು. ಆದರೆ ಯಾವ ರೀತಿಯ ಆಹಾರಗಳನ್ನು ತೆಗೆದುಕೊಂಡ್ರೆ ನಮ್ಮ ಬೆನ್ನು ಮೂಳೆಯ ಜೊತೆಗೆ ಬೇರೆ ಎಲುಬುಗಳಿರ್ಬೋದು, ಬೇರೆ ಅಂಗಗಳಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ? ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಸಾತ್ವಿಕ ಭೋಜನ ಅಂತ ಹೇಳ್ತಿದ್ರು. ಆ ಸಾತ್ವಿಕ ಭೋಜನದಲ್ಲಿ ಅನ್ನ, ಸೊಪ್ಪು, ತರಕಾರಿಗಳು, ಆಮೇಲೆ ಈ ನಮ್ಮ ಗೋಡಂಬಿ ಎಲ್ಲ ಸೇರಿಕೊಂಡು ಸಾತ್ವಿಕ ಭೋಜನ ಬೆಳಿಗ್ಗೆಯಿಂದ ರಾತ್ರಿ ತನಕ ಎಲ್ಲರೂ ಸೇವಿಸ್ತಿದ್ರು. ಆವಾಗ ಎಲ್ಲರೂ ಹೆಲ್ದಿ ಆಗಿದ್ರು. ಆ ಸಾತ್ವಿಕ ಭೋಜನನ್ನು ಮತ್ತೆ ಪುನಃ ವಾಪಸ್ ತರಬೇಕು ಮಕ್ಕಳಲ್ಲಿ. ಇಟ್ಸ್ ನಾಟ್ ದಟ್ ಎವ್ರಿ ಡೇ ಯು ಹ್ಯಾವ್ ಟು ಫಾಲೋ ಇಟ್, ಬಟ್ ಇಟ್ ಶುಡ್ ಬಿ ಲೈಕ್ ಅ ರೂಟೀನ್ ಫಾರ್ ಮೋಸ್ಟ್ ಆಫ್ ದ ಡೇಸ್ ಡ್ಯೂರಿಂಗ್ ದ ವೀಕ್. ದಟ್ ವಿಲ್ ಹೆಲ್ಪ್ ಅಪ್ ಟು ಸಮ್ ಎಕ್ಸ್ಟೆಂಟ್. ಆ್ಯಂಡ್ ಪ್ರಾಪರ್ ಫುಡ್ ಎಜುಕೇಷನ್. ಫುಡ್ ಎಜುಕೇಷನ್ ಯಾವ ಶಾಲೆಯಲ್ಲೂ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಶಾಲೆಯಲ್ಲಿ ಈಗ ಲೆಟ್ಸ್ ಸೇ ಒಂದು ಕ್ಲಾಸಲ್ಲಿ ಒಂದು 20 ಜನ ಮಕ್ಕಳಿದ್ದಾರೆ. ಸಂಜೆ ಆದ್ಕೊಳ್ಳಿ ಮಕ್ಕಳು ಅಳಕ್ ಶುರು ಮಾಡ್ತಾರೆ. ಎಲ್ರಿಗೂ ಕೂತ್ಕೊಂಡು ನೀವು ಉಪ್ಪಿಟ್ಟು ಅವಲಕ್ಕಿ ಮಾಡಿ ಕೊಡೋಕ್ಕಾಗಲ್ಲ. 2 ಬಿಸ್ಕಿಟ್ ಕೊಟ್ಬಿಟ್ರೆ ಎವ್ರಿಬಡಿ ಹ್ಯಾಪಿ. ಜಂಕ್ ಫುಡ್ ಎಡಿಕ್ಷನ್ ಸ್ಟಾರ್ಟ್ ಆಗೋದು ಅಲ್ಲಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಆ ರೇಂಜಲ್ಲಿ ಸ್ಟಾರ್ಟ್ ಮಾಡೋದು. ಬೋನ್ ಹೆಲ್ತಿಗೆ ಚೆನ್ನಾಗಿ ಹಾಲು ಕುಡೀರಿ, ಮೊಟ್ಟೆ ತಿಂತೀರಂದ್ರೆ ಮೊಟ್ಟೆ ತಿನ್ನಿ, ಸೊಪ್ಪು ತರಕಾರಿಗಳನ್ನು ಸೇವಿಸಿ. ಅದರೊಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ವೆಯ್ಟ್ ಮೇಂಟೈನ್ ಮಾಡಿ. ನಿಮ್ಮ ಹೈಟಿಗೆ ಫಾರ್ ಎಕ್ಸಾಂಪಲ್ ಅವರೇಜ್ ಇಂಡಿಯನ್ ಮೇಲ್ ಹೈಟ್ ಅಂದರೆ 5'9" to 6. ಆ ವೇಟಿಗೆ ಟ್ರೈ ಟು ಮೇಂಟೈನ್ ಯುವರ್ ಸೆಲ್ಫ್ ಅಪ್ ಟು 75, ಮ್ಯಾಕ್ಸಿಮಮ್ ವಿದಿನ್ 80. ನೀವು 80, 85, 90 ಹೋಗಿಬಿಟ್ರೆ ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮಗೆ ವಯಸ್ಸಾಗ್ತಾ ಇದ್ದ ಹಾಗೆ ದ್ಯಾಟ್ ವಿಲ್ ಬಿಕಮ್ ಅ ಬಿಗ್ ಪ್ರಾಬ್ಲಮ್. ಯಾಕಂದರೆ ನಿಮಗೆ ಏನು 50 ವರ್ಷಕ್ಕೆ ಸ್ಟಾರ್ಟ್ ಆಗಬೇಕು, 35 ವರ್ಷಕ್ಕೆ ಶುರುವಾಗುತ್ತೆ, ಇನ್ಕ್ಲೂಡಿಂಗ್ ಡಯಾಬಿಟೀಸ್, ಇನ್ಕ್ಲೂಡಿಂಗ್ ಹಾರ್ಟ್ ಪ್ರಾಬ್ಲಮ್ಸ್. ರೀಸೆಂಟ್ಲಿ ನಾವೀಗ ನ್ಯೂಸನ್ನು ನೋಡಿದರೆ ದಿನ ಯಾರಾದರೂ ಒಂದು ಮೂವಿ ಸ್ಟಾರ್ ದೇವ್ರ ಹತ್ರ ಹೋಗ್ತಾ ಇದ್ದಾರೆ. ಯಾಕೆ? ಒನ್ ಈಸ್ ಎಕ್ಸೆಸಿವ್ ಡಯಟ್ ಇನ್ ದ ಸೆನ್ಸ್ ಅವರು ಎಕ್ಸಸೈಸ್ ಮಾಡ್ತಾ ಇದ್ರು ಡಾಕ್ಟ್ರೆ, ತುಂಬ ಎಕ್ಸಸೈಸ್ ಮಾಡ್ತಿದ್ರು, ತುಂಬ ಫಿಟ್ಟು, ಓಡಾಡ್ತಿದ್ರು. ವಾಟ್ ಅಬೌಟ್ ದ ಫುಡ್? ಪ್ರೋಟೀನ್ ಶೇಕ್, ಸಿಂಥೆಟಿಕ್ ಕಂಪೌಂಡ್ಸನ್ನು ಕನ್ಸ್ಯೂಮ್ ಮಾಡೋದು, ಎಸ್ಪೆಷಲಿ ಟಿ ವಿಲಿ ಬರುವಂಥ ಪ್ರೋಟೀನ್ ಪೌಡರ್ಸು. ಆ್ಯಂಡ್ ಒಂದು ಲೆವೆಲ್ಗೆ ಅದೇನೋ ಬೇರೆ ಬೇರೆ ಡಯಟ್ಸ್ಗಳ ಹೆಸರುಗಳಿದೆ. ಆಲ್ ಆಫ್ ದೆಮ್ ಆರ್ ಬ್ಯಾಡ್. ಸೊ ಆ ಪರ್ಟಿಕ್ಯುಲರ್ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ನೋಡಿ, ಇದನ್ನು ನಾವು ಯುರೋಪಿಯನ್ ಪೀಪಲ್ಗೆ ಕಂಪೇರ್ ಮಾಡಬಾರ್ದು. ವಾಟ್ ಎವರ್ ಸ್ಟಡೀಸ್ ಆ್ಯಂಡ್ ವಾಟ್ ಎವರ್ ರಿಸರ್ಚ್ ಯು ಫೈಂಡ್ ಆನ್ಲೈನ್ ಇಸ್ ಫಾರ್ ಯುರೋಪಿಯನ್ ಪಾಪ್ಯುಲೇಷನ್. ಜೆನೆಟಿಕಲಿ ವಿ ಆರ್ ನಾಟ್ ದ ಸೇಮ್. ಅವ್ರದ್ದು ಪ್ಯಾಂಕ್ರಿಯಾಸು, ಬೋನ್ಸ್ ಆರ್ ಡಿಫ್ರೆಂಟ್ ಕಾಂಪೋಸಿಷನ್ ಕಂಪೇರ್ ಟು ಅವರ್ಸ್. ಸೊ ನಾವು ಅವರು ಹಂಗೆ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಾವು ಹಂಗೆ ಕನ್ಸ್ಯೂಮ್ ಮಾಡೋಕ್ಕೆ ಹೋದರೆ ವಿ ಆರ್ ನಾಟ್ ಸಸೆಪ್ಟಿಬಲ್ ಟು ದಟ್. ಈಸ್ ವೈ ಅಷ್ಟು ಡೆತ್ ರೇಟ್ಸ್. ಇವನ್ ನಮ್ಮ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರು ಕೂಡ ಹೋದ ವರ್ಷ ಆಲ್ಮೋಸ್ಟ್ ಸಿಮಿಲರ್ ರೀಸನ್ ಹ್ಯಾಡ್ ಪ್ರಾಬ್ಲಮ್ಸ್. ಬಟ್ ಅವ್ರ ಫ್ಯಾಮಿಲಿಯಲ್ಲೂ ಹಾರ್ಟ್ ಇಶ್ಯೂಸ್ ಇತ್ತು. ಅವ್ರ ತಂದೆಯವರಿಗೂ ಹಾರ್ಟ್ ಪ್ರಾಬ್ಲಮಿಂದಾನೇ ತೀರ್ಕೊಂಡಿದ್ದು. ಸೊ ಫೆಮಿಲಿಯಲ್ ಕಾಸಸ್ ಕೂಡ ಒಂದು ಕಾರಣ. ಸೊ ಅದರಿಂದ ಎಲ್ಬು ಗಟ್ಟಿ ಇರಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಭೋಜನವನ್ನು ಯೋಚನೆ ಮಾಡಿ, ಕರೆಕ್ಟಾಗಿ ಟೈಮಿಗೆ ಊಟ ಮಾಡಿ, ಎಕ್ಸಸೈಸ್ ಮಾಡಿ. ಎಕ್ಸಸೈಸಿಗೆ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಹೇಳ್ಕೊಂಡು ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ಪ್ರಾಡಕ್ಟ್ಸ್ ಆರ್ ಆಲ್ಸೋ ವೆರಿ ಬ್ಯಾಡ್ ಫಾರ್ ದ ಬೋನ್ಸ್. ಯಾಕಂತ ಹೇಳಿದ್ರೆ ನೀವು 30 ನಿಮ್ಮ ಕರಿಯರ್ ಇರೋ ತನಕ ಯು ವಿಲ್ ಬಿ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಫಿಟ್. ಇಮಿಡಿಯೇಟ್ಲಿ ಅದನ್ನು ಸ್ಟಾಪ್ ಮಾಡೋದ ಕೂಡಲೇ ನಿಮ್ಗೆ ಎಲ್ಲ ರೋಗಗಳು ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಯುವರ್ 30 ಯು ಆರ್ ಇನ್ ಅ ವೆರಿ ಬ್ಯಾಡ್ ಶೇಪ್. ಎಸ್, ಡಾಕ್ಟರ್ ಜೊತೆಗೆ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. ಜೊತೆಗೆ ಈ ಬೆನ್ನು ನೋವು ಇರ್ಬೋದು ಅಥವಾ ಅದರಿಂದ ಪಡ್ಕೊಳ್ಬೇಕಾದಂಥ ಚಿಕಿತ್ಸೆಗಳು ಇರ್ಬೋದು, ಪರೀಕ್ಷೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮಾತಾಡ್ತೀವಿ ಪುಟ್ಟ ವಿರಾಮದ ಬಳಿ.
ವಿರಾಮದ ಬಳಿಕ ಮತ್ತೆ ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಅರ್ಜುನ್ ಬಳ್ಳಲ್ ಅವರಿದ್ದಾರೆ. ಮಾತನಾಡ್ತಾ ಇದ್ವಿ ಬೆನ್ನು ನೋವು ಅನ್ನೋಂಥದ್ದು ಯಾವೆಲ್ಲ ಕಾರಣಗಳಿಂದ ಬರ್ತದೆ ಅಂತ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಸೊ ಇವಾಗ ನಾನು ಕೇಳ್ತಾ ಇರುವಂಥದ್ದು ಅಂದರೆ ಈ ಎಲುಬುಗಳಿರ್ಬೋದು, ಮಾಂಸಖಂಡಗಳಿರ್ಬೋದು, ಬೆನ್ನಿನ ಭಾಗದ್ದು, ಅದು ಬಿಟ್ಟು ಬೇರೆ ಕಾರಣಗಳಿಂದವೂ ಕೂಡ ಈ ಬೆನ್ನು ನೋವು ಬರುವಂಥ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಕೆಲವರಿಗೆ ಈಗ ಕಿಡ್ನಿ ಸ್ಟೋನ್ ಆದವರು ಕೆಲವರು ಹೇಳ್ತಾರೆ ನಮಗೆ ಬೆನ್ನೋ ಬರ್ತಾ ಇದೆ ಅಂತ. ಸೊ ಆದರೆ ಅದಕ್ಕೆ ಸಪೋರ್ಟಿಂಗ್ ಸಿಂಪ್ಟಮ್ಸ್ ಅಂತ ಇರ್ತವೆ. ಅಂದರೆ ಈಗ ಮೂತ್ರ ಹೋಗುವಾಗ ಕೆಂಪು ಹೋಗೋದು ಅಥವಾ ಹೊಟ್ಟೆ ನೋವುಗಳು ಕೂಡ ಅದ್ರ ಜೊತೆ ಇರುತ್ತೆ. ಇಲ್ಲ ಮೂತ್ರ ಮಾಡೋಕ್ಕೆ ಕೆಲವರಿಗೆ ಕಷ್ಟ ಆಗೋದು, ಅಂಥವರಿಗೆ ಕೂಡ ಬೆನ್ನೋವು ಕ್ಯಾನ್ ಬಿ ಒನ್ ಆಫ್ ದ ಸಿಂಪ್ಟಮ್ಸ್, ಅಂದರೆ ಒನ್ ಆಫ್ ದ ಲಕ್ಷಣಗಳು. ಅದೇ ಲಕ್ಷಣ ಅಂತ ಬರೋದು ವೆರಿ ರೇರ್, ಅದು ಮಾತ್ರ ಅಂತ ಹೇಳ್ಕೊಂಡು ಬರೋದು ವೆರಿ ರೇರ್. ಎರಡನೇದು ಇಲ್ಲದಿದ್ದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ಲಿ ಒಬ್ಬರು ವಯಸ್ಸಾದವರು ನಮ್ಮ ಹತ್ರ ಬೆನ್ನೋವು ಹೊರಗಡೆ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಕೊಂಡು ನಮ್ಮ ಹತ್ರ ಬೆನ್ನೋವು ಅಂತ ಬಂದಿದ್ರು. ಸೊ ನಾನು ಅವರಿಗೆ ನೋಡಿದಾಗ ಏನೋ ನನಗೆ ಇದು ಸರಿ ಅನ್ನಿಸ್ತಾ ಇಲ್ಲ, ಸರಿಯಾಗಿಲ್ಲ, ನಿಮ್ಮದು ಒಂದು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತಿದ್ದೆ. ಸೊ ಅವ್ರದ್ದು ಪ್ರಾಸ್ಟೇಟ್ ಆ್ಯಂಟಿಜನ್ ಏನು ಪ್ರಾಸ್ಟೇಟ್ ಟೆಸ್ಟ್ ಮಾಡೋದಿದೆ ಸಿಕ್ಕಾಪಟ್ಟೆ 500ರ ಮೇಲೆ ಇತ್ತು. ಸೊ ಅಂದರೆ ಅವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿದೆ. ಸೊ ಸಮ್ಟೈಮ್ಸ್ ಪ್ರಾಸ್ಟೇಟ್ ಕ್ಯಾನ್ಸರ್ ಕೂಡ ಬೆನ್ನೋವಾಗಿ ಬರುತ್ತೆ. ಬಟ್ ಇವೆಲ್ಲ ವೆರಿ ರೇರ್ ಇನ್ಸಿಡೆನ್ಸ್. ಅಂದರೆ ಫಸ್ಟಿಗೆ ಬಂದು ಇದಾಗಿ ಎಲ್ರಿಗೂ ಕ್ಯಾನ್ಸರ್ ಇದೆ ಆ ಥರ ಏನೂ ಇಲ್ಲ. ಬಟ್ ಅದೇ ನಿಮ್ಮ ವೈದ್ಯರ ಹತ್ರ ಅವರಿಗೆ ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಬಿಡಬೇಕು. ಎರಡನೇದು ನಿಮ್ಮ ವೈದ್ಯರ ಹತ್ರ ನೋವು ಸ್ಟಾರ್ಟ್ ಆದ ಕೂಡಲೇ ಹೋಗಬೇಕು. ಸಣ್ಣ ಪುಟ್ಟದೇನಾದರೂ ಇದ್ದರೆ ಅದರಲ್ಲೇ ಸರಿಯಾಗುತ್ತೆ, ದೊಡ್ಡದಿದ್ದರೆ ಆವಾಗಲೇ ಕಂಡು ಬರುತ್ತೆ. ಸೊ ಕರೆಕ್ಟಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗುತ್ತೆ. ಇಲ್ಲ ಡಿಲೇಡ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋದರೆ ಎಷ್ಟು ಅದರಲ್ಲಿ ಸಕ್ಸಸ್ ರೇಟ್ ಇರುತ್ತೆ ಏನು ಅಂತ ಹೇಳೋದು ಕಷ್ಟ. ಕೆಲವರಿಗೆ ಇವನ್ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಕೆಲವರು ಮೇಲೆ ಬೆನ್ನು ನೋವು ಅಂತಾರೆ. ಹಾರ್ಟ್ ಅಟ್ಯಾಕ್ ಆದವರಿಗೆ ಕೆಲವರಿಗೆ ಎದೆ ನೋವುಕ್ಕಿಂತ ಜಾಸ್ತಿ ಈ ಜಾಗದಲ್ಲಿ ನೋವು, ಭುಜದಲ್ಲಿ ನೋವು, ಬೆನ್ನು ನೋವು ಅಂತ ಹೇಳಿದವರು ಇದ್ದಾರೆ. ಸೊ ಆವಾಗ ECG ಮಾಡಬೇಕು, ಈಕೋ ಮಾಡಬೇಕು. ಅದೆಲ್ಲ ನೀವು ಇಲ್ಲ ಬೆನ್ನು ಏನೋ ಆಯಿಂಟ್ಮೆಂಟ್ ಹಚ್ಚಿ ಬಿಡ್ತೀನಿ ಎಲ್ಲ ಸರಿಯಾಗುತ್ತೆ. ಹೌದು, ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ರಾತ್ರಿ ಜೀವ ಕಳ್ಕೊಂಡವರು ಇದ್ದಾರೆ. ಸೊ ಇಟ್ಸ್ ಇಂಪಾರ್ಟೆಂಟ್ ದಟ್ ನೀವು ಸ್ಟಾರ್ಟ್ ಆದಾಗ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ, ECG ಮಾಡಿ. ಒಂದು ECG ಮಾಡ್ತಾರೆ, ಏನೋ ಒಂದು ತೊಂದರೆ ಇದೆ, ಇನ್ನೊಂದು ಸ್ವಲ್ಪ ದೊಡ್ಡ ಟೆಸ್ಟ್ ಮಾಡೋಣ. ಇಲ್ಲ ECG ನಾರ್ಮಲ್ ಇದೆ, ಓಕೆ, ಏನು ತೊಂದರೆ ಇಲ್ಲ, ನೀವು ನೋಡ್ಕೊಳ್ಳಿ, ಪುನಃ ಬಂದರೆ ಬನ್ನಿ, ದೊಡ್ಡ ಟೆಸ್ಟ್ ಮಾಡಬೇಕು. ನಿಮ್ಮ ವೈದ್ಯರು ನಿಮಗೆ ಅದಕ್ಕೆ ಕರೆಕ್ಟ್ ಆದಂಥ ಮಾರ್ಗದರ್ಶನ ನೀಡ್ತಾರೆ. ಸೊ ಅದಕ್ಕೆ ಫಸ್ಟ್ಗೆ ಹೋದರೆ ಎಲ್ಲದನ್ನು ನಾವು ಕರೆಕ್ಟಾಗಿ ಕಂಡುಹಿಡಿಬೋದು, ಟ್ರೀಟ್ಮೆಂಟ್ ಕೊಡ್ಬೋದು. ಅಂದರೆ ಪ್ರಾಥಮಿಕ ಹಂತ ಅಂತ ಎಲ್ಲ ರೋಗಗಳಿಗೂ ಅಥವಾ ಎಲ್ಲ ಸಮಸ್ಯೆಗಳಿಗೂ ಕೂಡ ಇರ್ತದೆ. ಅದೇ ಹಂತದಲ್ಲಿ ಅದಕ್ಕೆ ಬೇಕಾದಂಥ ಪರೀಕ್ಷೆಗಳನ್ನು ಮಾಡಿಕೊಂಡ್ರೆ ದೊಡ್ಡ ಆಗುವಂಥ ಅನಾಹುತ ಅಥವಾ ನಮ್ಮ ಆರೋಗ್ಯದ ಬಹುದೊಡ್ಡ ತೊಂದರೆಗಳನ್ನು ಮೊದಲೇ ಆ ಹಂತದಲ್ಲೇ ತೊಡೆದು ಹಾಕಬಹುದು, ಅದನ್ನು ಅಲ್ಲಿ ನಿವಾರಿಸ್ಕೊಳ್ಬೋದು. ಮುಂಬರುವಂಥ ದೊಡ್ಡ ಸಮಸ್ಯೆಗಳನ್ನು ಅಲ್ಲಿ ನಿವಾರಿಸ್ಕೊಂಡ್ರೆ ಸಮಸ್ಯೆನೇ ಇರೋದಿಲ್ಲ. ಹಾಗಾಗಿ ಮೊದಲ ಪ್ರಾಥಮಿಕ ಹಂತ ಅನ್ನುವಂಥದ್ದು ಎಲ್ಲ ರೋಗಗಳಲ್ಲೂ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತದೆ. ಹಾಗಾಗಿ ಅಲ್ಲಿ ಪರೀಕ್ಷೆ ಮಾಡ್ಕೊಳ್ಳುವಾಗ ಎಲ್ಲೂ ಕೂಡ ರಾಜಿ ಮಾಡ್ಕೊಳ್ಬೇಡಿ, ಮತ್ತೆ ಮಾಡ್ಕೊಳ್ಳುವಂಥ ಮಾಡಬೇಡಿ, ಅಲ್ಲಿ ವೈದ್ಯರು ಕೊಟ್ಟಿರುವಂಥ ಸಲಹೆಗಳನ್ನು ಪಾಲಿಸಿ ಅಂತ. ಇನ್ನು ನಾನು ಕೇಳಬೇಕು, ಬೇರೆ ಬೇರೆ ರೀತಿಯ ಬೆನ್ನು ನೋವುಗಳು ಇರ್ತದೆ. ಈ ಚಿಕಿತ್ಸಾ ವಿಧಾನದಲ್ಲೂ ಕೂಡ ಬೇರೆ ಬೇರೆ ವಿಧಾನಗಳಿದೆಯಾ, ಹೇಗಿರ್ತವೆ ಅಂತ? ಶುರುವಿಗೆ ಬೆನ್ನು ನೋವಿನ ಕಾರಣವನ್ನು ಕಂಡುಹುಡುಕೋದು ವೆರಿ ಇಂಪಾರ್ಟೆಂಟ್. ಈಗ ಬೆನ್ನು ನೋವು ಅಂತ ಬಂದಿದ್ದಾರೆ ಅಂತ ಹೇಳ್ಕೊಂಡು ಬರೇ ಆ ಬೆನ್ನು ನೋವನ್ನು ನಿವಾರಣೆ ಮಾಡೋದಕ್ಕಿಂತ ಯಾವ ಕಾರಣದಿಂದ ಬೆನ್ನು ನೋವು ಬರ್ತಾ ಇದೆ ಬರೋದು ಇಂಪಾರ್ಟೆಂಟ್. ಶುರುವಿಗೆ ನೀವು ಬೆನ್ನು ನೋವು ಅಂತ ಡಾಕ್ಟರ್ ಹತ್ರ ಹೋದರೆ ಏನು ಮಾಡ್ತಾರೆ, ಫಸ್ಟಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಅಂದರೆ ನಿಮ್ಮ ಬೆನ್ನನ್ನು ಆಸ್ ವೆಲ್ ಆಸ್ ಬೆನ್ನಿನ ಎಲ್ಲೆಲ್ಲಿ ನರಗಳು ಹೋಗುತ್ತೆ ಅಲ್ಲೆಲ್ಲಿ ಆ ನರಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ಈ ಮೇಲೆ ಬೆನ್ನಿನ ನೋವು ಇದ್ದರೆ ಅದರಲ್ಲಿ ಕೆಲವು ಕೈಗೆ ಬರುತ್ತೆ, ಕೆಲವು ಕಾಲಿಗೆ ಬರುತ್ತೆ, ಅವನ್ನೆಲ್ಲ ಮೇಲೆ ಕೆಳಗೆ ಮಾಡಿ ಮುಂದೆ ಹಿಂದೆ ಮಾಡಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ನೋಡ್ತಾರೆ. ಎಷ್ಟು ಶಕ್ತಿ ಇದೆ ಆ ಜಾಗಕ್ಕೆ, ಆ ಜಾಗದಿಗೆ. ಫಾರ್ ಎಕ್ಸಾಂಪಲ್ ಬೆರಳು ಹಿಡ್ಕೊಳ್ಳೋಕ್ಕೆ ನಿಮ್ಗೆ ಎಷ್ಟು ಶಕ್ತಿ ಇದೆ, ಶಕ್ತಿ ಕಮ್ಮಿ ಆಗಿದೆಯಾ, ಹಿಡ್ಕೊಳ್ಳಿಕ್ಕೆ ಆಗುತ್ತಾ ಇಲ್ಲೋ, ಅದೆಲ್ಲ ಒಂದ್ಸಲಿ ಪ್ರಾಪರ್ ಆಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಅದು ಮಾಡಿದಾಗ ಅವ್ರಿಗೊಂದು ಅಂದಾಜಾಗುತ್ತೆ, ಇದೇನೋ ಇಷ್ಟೇ ಅನ್ಸುತ್ತೆ ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಎರಡನೇ ಹಂತದಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಇನ್ ಕೇಸ್ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ದೇಲ್ ಅಡ್ವೈಸ್ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಯೂಶಲಿ ಒಂದು ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಮಾಡಿ ನೋಡಿ ಇದರಲ್ಲಿ ಏನೋ ಡಿಸ್ಕ್ ಪ್ರಾಬ್ಲಮ್ ಥರ ಕಾಣಿಸುತ್ತೆ, ಅಥವಾ ಎಕ್ಸ್ರೇಯಲ್ಲೂ ನಮಗೇನೋ ಸರಿ ಅನ್ನಿಸ್ತಾ ಇಲ್ಲ, ಮತ್ತು ನೆಕ್ಸ್ಟ್ ಹಂತದಲ್ಲಿ CT ಸ್ಕ್ಯಾನೋ MRIಯೋ ಮಾಡೋ ಪರಿಸ್ಥಿತಿ ಬರುತ್ತೆ. ಯಾರಾದರೂ ಬಿದ್ದು ಬಂದಿದ್ದಾನೆ, ಬೆನ್ನು ಮುರಿದೋಗಿರೋ ಥರ ಕಾಣಿಸ್ತಾ ಇದೆ, ಕಾಲಿನಲ್ಲಿ ಸ್ಪರ್ಶ ಜ್ಞಾನ ಇಲ್ಲ, ಮೂತ್ರ ಹೋಗಲಿಕ್ಕೆ ಕಷ್ಟ ಆಗ್ತಾ ಇದೆ, ಕಾಲು ಬೆರಳುಗಳು ಅಲ್ಲಾಡ್ತಾ ಇಲ್ಲ ಅಥವಾ ಕೈ ಬೆರಳುಗಳು ಅಲ್ಲಾಡ್ತಾ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಬೆನ್ನಲ್ಲಿರೋ ಸ್ಪೈನಲ್ ಕಾರ್ಡಿಗೆ ಪೆಟ್ಟಾಗಿರೋ ಚಾನ್ಸಸ್ ತುಂಬ ಇದೆ. ಆ ಸಿಚುವೇಷನ್ನಲ್ಲಿ ನಾವು ಅದಕ್ಕೆ ಒಂದು MRI ಸ್ಕ್ಯಾನ್ ಡೈರೆಕ್ಟ್ಲಿ ಮಾಡ್ತೀವಿ. ತುಂಬ ಅದಕ್ಕೆ ಎಕ್ಸ್ರೇಗೆ ಆಚೀಚೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಶಿಫ್ಟ್ ಮಾಡಿದ್ರೆ ಒಳಗಡೆ ನರ ಸ್ವಲ್ಪ ಹರಿದಿದ್ರೆ ಪೂರ ಹರಿಯೋ ಥರ ಚಾನ್ಸಸ್ ಕೂಡ ಇರುತ್ತೆ. ಸೊ ಡೈರೆಕ್ಟಾಗಿ MRI ಮಾಡಬೇಕು. ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕಾರ ಮಾಡ್ತೀವಿ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜ್ಯೋತಿ ದಕ್ಷಿಣಗೊಳಿಯಿಂದ. ಓಕೆ ಜ್ಯೋತಿ ಅವರೇ, ನಿಮ್ಮ ಸಮಸ್ಯೆಯನ್ನು ನೇರವಾಗಿ ಡಾಕ್ಟರ್ ಜೊತೆ ಮಾತಾಡ್ಕೊಳ್ಬೋದು. ಸರ್ ನಮಸ್ತೆ. ನಮಸ್ತೆ, ಹೇಳಿಮ್ಮ. ಈ ಬೆನ್ನು ಸಾಧಾರಣ ಹೆವಿ ಪೇನ್ ಇರುತ್ತೆ ಸರ್.
ಅಂದ್ರೆ ಆ, ಈ ಹೇಗೆ ಮೆಡಿಸಿನ್ ಎಲ್ಲ ಮಾಡಿದ್ವಿ, ಹ್ಮ್ ಆದ್ರೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಏನಾದರೂ ಎಕ್ಸ್ರೇ MRI ಏನಾದರೂ ಮಾಡಿದ್ದೀರಮ್ಮ? ಇಲ್ಲ, ಅದು ಏನು ಮಾಡಕ್ ಹೋಗಿಲ್ಲ ನಾವು. ಓಕೆ. ಬೇರೆ ಏನಾದರೂ ತೊಂದರೆ ಇದೆಯಾ? ಬೆನ್ನೋವು ಬಿಟ್ಟು ಕಾಲು ಇಲ್ಲ, ನೋವು ಬರೋದು, ಕಾಲು ಎಳೆದಾಗೆ ಆಗೋದು? ನಿಮ್ಮ ವಯಸ್ಸೆಷ್ಟಮ್ಮ? ಹೌದು ಹೌದು ಹೌದು, ನಮ್ದು 45. 45. ಓಕೆ. ಕಾಲು ನೋವು ಇದೆ, ಈ ಗಂಟು ನೋವು ಮತ್ತೆ ಪಾದ ನೋವು ಆ ತರ ಇದೆ. ಈಗ ಹಾಂ ಇಲ್ಲ. ಓಕೆ. ನೀವು ಕಾರ್ಯಕ್ರಮ ನೋಡ್ತಾ ಇರಿ, ಡಾಕ್ಟರ್ ಆನ್ಸರ್ ಮಾಡ್ತಾರೆ, ನಿಮಗೆ ಉತ್ತರಿಸ್ತಾರೆ. ಓಕೆ ಸರ್. ಓಕೆ, ಧನ್ಯವಾದ ಕರೆ ಮಾಡಿದ್ರು. ಹೇಳಿ ಡಾಕ್ಟರ್. ನೋಡಿ, ಈಗ ಇವರು ಜ್ಯೋತಿ ಅವರು ಕಿನ್ನಿಗೋಳಿಂದ ಏನು ಹೇಳಿದರು ಅಂತ ಹೇಳಿದರೆ, ಬೆನ್ನು ನೋವು ಇದೆ, ಕಾಲ್ಗಂಟು ನೋವು ಇದೆ, ಪಾದ ನೋವುಗಳಿದೆ. ಈಗ ಇದು ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತ ಹೇಳಿದರೆ, ಹೆಂಗಸರಲ್ಲಿ ಯೂಶ್ವಲಿ 40ರಿಂದ 45 ಮತ್ತು ಮುಂದೆ ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ಮೆನೋಪಾಸ್ ಏಜ್ ಹತ್ರ ಬಂದ ಹಾಗೆ, ಅಂದರೆ ಸ್ವಲ್ಪ ನಿಮ್ಮ ತಿಂಗಳಿನ ಏನು ಪೀರಿಯಡ್ಸ್ ಇದೆ, ಸ್ವಲ್ಪ ಅದು ಮೇಲೆ ಕೆಳಗೆ ಆಗ್ಲಿಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ದೇಹದಲ್ಲಿ ತುಂಬ ಹಾರ್ಮೋನಲ್ ವೇರಿಯೇಷನ್ಸ್ ಅಂತ ಬರುತ್ತೆ. ಅಂದರೆ ದೇಹದಲ್ಲಿರೋ ಕೆಮಿಕಲ್ಗಳು ಮೇಲೆ ಕೆಳಗೆ ಆಗುತ್ತೆ. ಅದರಲ್ಲಿ ಎಲ್ಬು ಸವೆತ ಆಗೋದು ಕೂಡ ಒಂದು ಸಂಕೇತ. ಸೊ ಎಲ್ಬು ಸವೆತ ಆದಾಗ ಬೆನ್ನೆಲುಬು ಮಾತ್ರ ಅಲ್ಲ, ಗಂಟಿನ ಎಲುಬುಗಳು ಕೂಡ ಸವೆತ ಆಗುತ್ತೆ. ಸೊ ಇನ್ ಕೇಸ್ ಅವರು ನೆಲದ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅಥವಾ ಚಟ್ಟೆಮುಟ್ಟೆ ಹಾಕ್ತಾ ಇದ್ರೆ, ನಮಗೆ ಚಟ್ಟೆಮುಟ್ಟೆ ಹಾಕೋಕ್ಕಾಗಲ್ಲ, ಇದು ಇವ್ರ ಯೂಶುವಲ್ ಕಂಪ್ಲೇಂಟ್ ಇರುತ್ತೆ. ಮತ್ತೆ ಕೆಲವು ರಕ್ತದಲ್ಲಿ ಕೆಲವು ಅಂಶಗಳು ಮೇಲೆ ಕೆಳಗೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಯೂರಿಕ್ ಆಸಿಡ್ ಅಂತ ಒಂದು ಅಂಶ ಇದೆ, ಅದು ಕೂಡ ಮೇಲೆ ಕೆಳಗೆ ಹೋದ್ರೆ ಈ ತರ ಪಾದ ನೋವುಗಳು ಏನು ಹೇಳಿದ್ರು ಅದು ಕೂಡ ಒಂದು ಕಾರಣ. ಸೊ ಇವರ ಕೇಸ್ನಲ್ಲಿ ಬೆನ್ನೆಲುಬಿನ ನೋವಿಂದ ಬೇರೆ ನೋವುಗಳು ಬರ್ತಾ ಇದ್ರೆ ಪ್ರಾಬಬ್ಲಿ ಡಿಸ್ಕಿನ ತೊಂದರೆ ಇರಬಹುದು. ಆದರೆ ಅದಕ್ಕೆ ನಾನು ಚಿಕಿತ್ಸೆ ಹೇಳಕ್ಕೆ ಒಂದ್ಸಲಿ ಅವರನ್ನ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಸವೆತದಿಂದ ನೋವು ಬರ್ತಾ ಇದ್ರೆ ಅಥವಾ ವಯಸ್ಸಿಗೆ ತಕ್ಕ ಅಥವಾ ನಿಮ್ಮ ಈ ಮುಟ್ಟು ಮೇಲೆ ಕೆಳಗೆ ಆಗೋದ್ರಿಂದ ತೊಂದರೆಗಳು ಬರ್ತಾ ಇದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪದ್ಧತಿಯ ಟ್ರೀಟ್ಮೆಂಟ್ ಉಂಟು. ಅದನ್ನು ಕೊಟ್ಟರೆ ಅವರಿಗೆ ತುಂಬಾ ಆರಾಮ ಆಗುತ್ತೆ. ಅದರಲ್ಲಿ ಇಂಪ್ರೂವ್ಮೆಂಟ್ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಅದಕ್ಕೆ MRI ಮತ್ತು ಮುಂದಿನ ಸ್ಕ್ಯಾನ್ಗಳು ಮಾಡಿ ನೋಡಬೇಕು. ಆದರೆ ಅವ್ರು ಹೇಳಿರೋ ಪ್ರಕಾರ ನೋಡಿದ್ರೆ ಎಲ್ಬು ಸವೆತದಿಂದ ತೊಂದರೆ ಬಂದ ಹಾಗೆ ಕಾಣ್ತದೆ. ಸೊ ಬಟ್ ಇವ್ಯಾಲ್ಯೂಯೇಟ್ ಮಾಡದೆ ಹೇಳೋದು ಕಷ್ಟ. ಪರೀಕ್ಷೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಯಾವ ಕಾರಣಕ್ಕೆ ಅವರಿಗೆ ಬೆನ್ನು ನೋವು ಬರ್ತಾ ಇದೆ ಅಥವಾ ನೋವುಗಳನ್ನುವಂಥದ್ದು ಯಾವ ಕಾರಣದಿಂದ ಬರ್ತದೆ, ಅದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಯಾವ ರೀತಿ ಚಿಕಿತ್ಸೆಗಳು ಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಚಿಕಿತ್ಸೆಗಳ ಬಗ್ಗೆ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ. ಬೇರೆ ಬೇರೆ ಚಿಕಿತ್ಸೆಗಳಿದೆ, ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಿದ ಬಳಿಕ ನಾವು ನಿರ್ಧಾರ ಮಾಡಬೇಕಾಗುತ್ತೆ ಯಾವ ರೀತಿಯ ಚಿಕಿತ್ಸೆಗಳನ್ನು ಕೊಡಬೇಕು ಆ ಒಬ್ಬ ರೋಗಿಗೆ ಅಂತ. ಇನ್ನು ಬೆನ್ನು ನೋವಿನ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆಯಾ ಅಂತ ಅಂದರೆ ಭಯಗೊಳ್ತಾರೆ. ಬೇರೆ ಶಸ್ತ್ರಚಿಕಿತ್ಸೆ ಆದರೆ ಮಾಡ್ಕೊಳ್ಬೋದು, ಅಂದರೆ ಬೆನ್ನು ಅಂತ ಬಂದಾಗ ಎಲ್ರಿಗೂ ಕೂಡ ತುಂಬ ಭಯ. ಬೆನ್ನಿನ ಶಸ್ತ್ರಚಿಕಿತ್ಸೆಯೋ ಅಥವಾ ಬೆನ್ನಿಗೇನಾದರೂ ಚಿಕಿತ್ಸೆ ಕೊಡೋದು ಅಂದರೆ ತುಂಬಾ ಭಯ ಬೀಳ್ತಾರೆ ಜನ. ಅದಕ್ಕೋಸ್ಕರ ಕೇಳ್ತಾ ಇರೋದು ನಾನು. ಕೆಲವು ಪರಿಸ್ಥಿತಿಗಳಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕ. ಶಸ್ತ್ರಚಿಕಿತ್ಸೆ ಇಲ್ಲದೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗುವುದಿಲ್ಲ. ಈಗ ನಾನೇನು ಹೇಳಿದೆ, ಅದರ ಕಾರಣಗಳ ವಿಷಯ ಮಾತಾಡಿ. ಟ್ರಾಮಾ ಅಂದರೆ ಪೆಟ್ಟು, ಏಟು, ಬಿದ್ದದ್ರಿಂದ ತೊಂದರೆ. ಆ ಸಿಚುವೇಶನ್ನಲ್ಲಿ ಈ ಸ್ಪೈನಲ್ ಕಾರ್ಡಿನ ಮೇಲೆ ಒತ್ತಡ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಅಂದರೆ ಅದಕ್ಕೆ ಪೆಟ್ಟಾಗಿ ಅದರಿಂದ ನರಗಳು ಏನೆಲ್ಲ ಕರೆಂಟ್ ಪಾಸ್ ಮಾಡುತ್ತೆ ಅವೆಲ್ಲ ಬಾಯಿ ಮುಚ್ಚಿ ಬಿದ್ದರೆ, ಅಂದರೆ ನರಗಳಿಂದ ಕರೆಂಟ್ ಪಾಸ್ ಆಗದೇ ಇದ್ದರೆ ಆ ಸ್ಥಳ ಅಥವಾ ಆ ಜಾಗ ಎಲ್ಲಿಗೆ ಅದು ಕರೆಂಟ್ ಪಾಸ್ ಆಗಿ ಅದರ ಫಂಕ್ಷನ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಳಬೆನ್ನಲ್ಲಿ ಪೆಟ್ಟು ಬಿದ್ದರೆ ಕಾಲು ಸಡನ್ ಆಗಿ ಬಂದಾಗಿಬಿಡೋದು, ನಾವು ಪ್ಯಾರಾಪ್ಲೀಜಿಯಾ ಅಂತ ಹೇಳ್ತೀವಿ. ತುಂಬ ಪುಡಿಯಾಗಿ ಬೆನ್ನಲ್ಲಿ ತೊಂದರೆ ಇದ್ದರೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗತ್ತೆ. ಆವಾಗ ನಾವು ಏನು ಪುಡಿಯಾಗಿದೆ ಆ ಎಲುಬುಗಳನ್ನೆಲ್ಲ ಸರಿ ಮಾಡಿ ಕೆಲವು ಎಲುಬುಗಳನ್ನು ತೆಗೆದು ಹಿಂದ್ಗಡೆ ಪೆಡಿಕಲ್ ಸ್ಕ್ರೂಸ್ ಅಂತ 2 ಸ್ಕ್ರೂಗಳು ಮೇಲೆ 2 ಸ್ಕ್ರೂಗಳು ಕೆಳಗೆ ಹಾಕಿ ರಾಡ್ ಹಾಕಿ ಫಿಕ್ಸ್ ಮಾಡ್ತೇವೆ. ಆಗ ಆ ನರದ ಗಂಟಿನ ಮೇಲೆ ಬೀಳುವ ಒತ್ತಡಗಳು ಕಮ್ಮಿ ಆಗುತ್ತೆ. ಸೊ ಆವಾಗ ಆ ನರ ರಿಕವರಿ ಆಗುವ ಚಾನ್ಸಸ್ ತುಂಬ ಹೈ ಇರುತ್ತೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಇಲ್ಲ, ಬೆನ್ನಿನಲ್ಲಿ ಟ್ಯೂಬರ್ಕುಲೋಸಿಸ್, ಕೆಲವರಿಗೆ ಬೆನ್ನಿ ಟ್ಯೂಬರ್ಕುಲೋಸಿಸ್ ಆಗಿ ಅದು ಹರಡಿ ಅಲ್ಲಿ ಒಂದು ದೊಡ್ಡ ಇನ್ಫೆಕ್ಷನ್ನ ಒಂದು ಆಬ್ಸೆಸ್ ಅಂತ ಹೇಳ್ತೇವೆ, ಒಂದು ದೊಡ್ಡ ಗಂಟು, ಸೆಪ್ಟಿಕ್ ಆದ ಗಂಟುಗಳಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಹಿಂದ್ಗಡೆ ಸರಿ ಮಾಡಬೇಕಾಗತ್ತೆ. ಟ್ಯೂಬರ್ಕುಲೋಸಿಸ್ ಸ್ಪೈನ್ನಲ್ಲಿ ಕೂಡ ಅವಶ್ಯಕತೆ ಇರುತ್ತೆ. ಏನಾದರೂ ಟ್ಯೂಮರ್ ಇದ್ದರೆ, ಕ್ಯಾನ್ಸರ್ ಇದ್ದರೆ ಬೆನ್ನಲ್ಲಿ, ಆವಾಗ ಕೂಡ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರುತ್ತೆ. ಮತ್ತು ಲಾಂಗ್ ಸ್ಟ್ಯಾಂಡಿಂಗ್ ಡಿಸ್ಕ್, ಈ ಡಿಸ್ಕಿನ ತೊಂದರೆ ನಾನೇನು ಹೇಳಿದೆ, ಕೆಲವರಿಗೆ ಚಿಕ್ಕ ವಯಸ್ಸಲ್ಲೂ ಡಿಸ್ಕಿನ ತೊಂದರೆ ಬರ್ಬೋದು. ಅದು ಹಿಂದೆ ಸ್ಪೈನಲ್ ಕಾರ್ಡ್ ಮೇಲೆ ಹೋಗಿ ನರದ ಗಂಟಿನ ಮೇಲೆ ಒತ್ತಡ ಬಿದ್ದು ಕಾಲ್ನರ ಸ್ಪರ್ಶ ಎಲ್ಲ ಕಮ್ಮಿಯಾಗಿ ಆವಾಗ ಕೂಡ ಬರುತ್ತೆ. ಆವಾಗ ನಾವು ಆ ಡಿಸ್ಕನ್ನು ತೆಗಿಬೇಕಾಗತ್ತೆ. ಆ ತೆಗೆಯೋದ್ರಿಂದ ನೋವು ಸಂಪೂರ್ಣವಾಗಿ ಹೋಗುತ್ತೆ. ಸೊ ಶಸ್ತ್ರಚಿಕಿತ್ಸೆ ಎಸ್, ಇಟ್ ಇಸ್ ರಿಸ್ಕಿ. ನಾನೇನು ಶಸ್ತ್ರಚಿಕಿತ್ಸೆ ಮಾಡೋದಂದ್ರೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಮಾಡಿಸ್ಕೊಳ್ಳಿ ಇಲ್ಲ ಹೇಳೋದಿಲ್ಲ. ಡೆಫಿನೆಟ್ಲಿ ಸಮ್ ಅಮೌಂಟ್ ಆಫ್ ರಿಸ್ಕ್ ಇಸ್ ದೇರ್. ಬಟ್ ಅದು ಬೆನಿಫಿಟ್ ಟು ರಿಸ್ಕ್ ಹೇಳ್ತೇವಲ್ಲ, ಬೆನಿಫಿಟ್, ಅದರಿಂದ ಬರೋ ಬೆನಿಫಿಟ್ ಏನು, ಬೆನಿಫಿಟ್ ಇಸ್ ಮಚ್ ಹೈಯರ್ ಕಂಪೇರ್ಡ್ ಟು ದ ರಿಸ್ಕ್. ಸೊ ಆವಾಗ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅಂತ ಹೇಳಿದ ಪರಿಸ್ಥಿತಿಯಲ್ಲಿ ಮಾಡಲೇಬೇಕಾಗತ್ತೆ. ಭಯ ಪಡೋ ವಿಷಯ ಯಾವುದೂ ಇಲ್ಲ. ಒಂದು ಒಳ್ಳೆ
ನ್ಯೂರೋ ಸರ್ಜನ್ ಅಥವಾ ಒಳ್ಳೆ ಸ್ಪೈನ್ ಸರ್ಜನ್ ಹತ್ರ ಹೋದರೆ ಈಗಿನ ಕಾಲದಲ್ಲಿ ದರ್ ಇನಫ್ ಆಫ್ ದಮ್ ವೆಲ್ ಟ್ರೈನ್ಡ್ ಸರ್ಜನ್ಸ್ ತುಂಬ ಜನ ಇದ್ದಾರೆ, ಮಂಗಳೂರಲ್ಲೂ ಇದ್ದಾರೆ, ಉಡುಪಿಲೂ ಇದ್ದಾರೆ. ಅವ್ರ ಹತ್ರ ಹೋದರೆ ಡೆಫಿನೆಟ್ಲಿ ಒಳ್ಳೆ ಸರ್ಜರೀಸ್ ಮಾಡೋದ್ರಿಂದ ಪೇಷಂಟ್ ರಿಕವರಿ ತುಂಬ ಚೆನ್ನಾಗಿರುತ್ತೆ. ಸೊ ರಿಸ್ಕ್ ಇಲ್ಲ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಅವಶ್ಯಕತೆ ಇದ್ದ ಕಡೆಯಲ್ಲಿ ಮಾಡಲೇಬೇಕು. ಇಲ್ಲ ನಾವು ಮಾತ್ರೆಯಲ್ಲಿ ನೋಡ್ತೀವಿ, ಇಲ್ಲ ಅದು ಎಮರ್ಜೆನ್ಸಿ ಆಗಿರ್ಬೋದು, ನೀವು ಮಾತ್ರೆಯಲ್ಲಿ ನೋಡುವ ಸೀನ್ ಇರೋದಿಲ್ಲ. ನಮಗೆ ಯಾರೋ ಅವ್ರು ಹೇಳಿದ್ರು ಇಷ್ಟು ಹಾಕಿದ್ರೆ ಸಾಕು ಅಥವಾ ಬೆಲ್ಟ್ ಹಾಕಿದ್ರೆ ಸಾಕು, ನಿಮ್ಮ ವೈದ್ಯರು ನಿಮ್ಮ ಹತ್ರ ಶಸ್ತ್ರಚಿಕಿತ್ಸೆ ಬೇಕೇ ಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಮಾಡೋ ಪರಿಸ್ಥಿತಿಯಲ್ಲಿದ್ದರೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅದು ನರಗಳು ಹೇಗೆ ಅಂತ ಹೇಳಿದರೆ ಲೇಟ್ ಮಾಡಿದಷ್ಟು ಅದರಲ್ಲಿ ಕರೆಂಟ್ ಪಾಸ್ ಆಗುವ ಚಾನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ ಓಕೆ. ನೀವು ಬಿಯಾಂಡ್ 1 ವೀಕ್ 2 ವೀಕ್ಸ್ ಎಲ್ಲ ಲೇಟ್ ಮಾಡ್ತಾ ಹೋದರೆ, ಇನ್ ಕೇಸ್ ಪ್ಯಾರಾಪ್ಲೀಜಿಯಾ ಕಾಲ್ನಲ್ಲಿ ಸ್ಪರ್ಶ ಎಲ್ಲ ಕಮ್ಮಿ ಆಗಿದೆ, ನೀವು ಇಲ್ಲ ಈ ವಾರ ಬೇಡ ಮುಂದಿನ ವಾರ ಆಪರೇಷನ್ ಮಾಡುವ ಅಥವಾ 2 ವಾರ ಬಿಟ್ಟು ಆಪರೇಷನ್ ಮಾಡುವ ಅಂತ ಹೇಳಿದಾಗ ಅದರಲ್ಲಿ ವಾಪಸ್ ಜೀವ ಬರುವ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆವಾಗ ನಿಮ್ಮ ಡಿಲೇಯಿಂದಾಗಿ ಸರ್ಜರಿ ಲೇಟ್ ಆಗೋದ್ರಿಂದ ರಿಕವರಿ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ದೆನ್ ಫೈನಲ್ ಇಟ್ ಆಲ್ ಡಿಪೆಂಡ್ಸ್, ನಿಮ್ಮ ವೈದ್ಯರು ನಿಮ್ಮ ಹತ್ರ ಏನು ಹೇಳ್ತಾರೆ, ಯಾವಾಗ ಮಾಡಬೇಕು, ದ್ಯಾಟ್ ಇಸ್ ದ ರೈಟ್ ಟೈಮ್. ಸೊ ಅದು ಕೂಡ ಇಂಪಾರ್ಟೆಂಟ್. ಓಕೆ ರೈಟ್. ಸೊ ಹಾಗಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳುವಾಗ ಅಥವಾ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಭಯ ಬೀಳುವುದು ಬೇಡ, ಅಲ್ಲಿ ಅದರಿಂದ ಲಾಭ. ವೈದ್ಯರನ್ನು ನಂಬಿ. ಓಕೆ, ವೈದ್ಯರನ್ನು ಅದು ಫಸ್ಟ್ ಹೇಳಿ, ನಿಮ್ಮ ವೈದ್ಯರನ್ನು ನಂಬಿ. ನೀವು ಯಾರನ್ನು ನಂಬ್ತೀರಾ ಅವ್ರ ಹತ್ರ ಹೋಗಿ, ನಿಮ್ಮ ವೈದ್ಯರನ್ನು ನಂಬಿ, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಅವ್ರಿಗೆ ಗೊತ್ತಿರ್ತದೆ ಆ ಬೆನ್ನು ಮೂಳೆಯ ಪರಿಸ್ಥಿತಿ ಏನು ಅಥವಾ ಆ ಭಾಗದಲ್ಲಿ ಏನಾಗಿದೆ ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡಿ ಆ ಬಳಿಕ ಅವರು ನೋಡ್ತಾರೆ, ಶಸ್ತ್ರಚಿಕಿತ್ಸೆನ ಮಾಡ್ತಾರೆ ಅಂತ. ಡಾಕ್ಟರ್ ಗೂಗಲ್ ಹತ್ರ ಹೋಗಬೇಡಿ. ಓಕೆ, ಅದು ಕೂಡ ಗೂಗಲ್ ಏನು ಹೇಳ್ತದೆ ಅಂತ. ಗೂಗಲ್ ನಿಮಗೆ ಎಲ್ಲದಕ್ಕೂ ಕಾಂಪ್ಲಿಕೇಶನ್ಸ್ ಹೇಳುತ್ತೆ. ನಿಮ್ಗೊಂಚೂರು ಹೊಟ್ಟೆ ನೋವು ಇದ್ರೆ ನಿಮ್ಗೆ ಹೊಟ್ಟೆ ಕ್ಯಾನ್ಸರ್ ಇರ್ಬೋದು ಅಂತ ಹೇಳುತ್ತೆ. ಓಕೆ, ಸೊ ಗೂಗಲ್ ಅಲ್ಲಿ ನಿಮ್ಗೆ ಏನು ಕಾಂಪ್ಲಿಕೇಶನ್ಸ್, ಕೆಲವರು ಇದ್ದಾರೆ ಕಾಂಪ್ಲಿಕೇಶನ್ಸ್ ಆಫ್ ಸ್ಪೈನ್ ಸರ್ಜರಿ ಅಂತ ಹಾಕ್ತಾರೆ, 150 ಕಾಂಪ್ಲಿಕೇಶನ್ ಹೇಳುತ್ತೆ. ಅದು ಗೂಗಲ್ ಹೇಳಬೇಕು ಅಂತಿಲ್ಲ, ನಮ್ಮ ಟೆಕ್ಸ್ಟ್ ಬುಕ್ ಹೇಳುತ್ತೆ. ಬಟ್ ಗೂಗಲ್ ಇಸ್ ನಾಟ್ ಆಸ್ ಎಕ್ಸ್ಪೀರಿಯನ್ಸ್ಡ್ ಆರ್ ವೆಲ್ ಟ್ರೈನ್ಡ್ ಲೈಕ್ ಯುವರ್ ಡಾಕ್ಟರ್ ಹೂ ಇಸ್ ಗೋಯಿಂಗ್ ಟು ಡೂ ದಿ ಆಪರೇಷನ್. ಸೊ ಅದಕ್ಕೆ ನಿಮ್ಮ ವೈದ್ಯರು ಏನು ಹೇಳ್ತಾರೆ ಅದನ್ನು ನಂಬಿ. ಡೋಂಟ್ ಗೋ ಬೈ ಡಾಕ್ಟರ್ ಗೂಗಲ್ ಆರ್ ಡಾಕ್ಟರ್ ಫೇಸ್ಬುಕ್. ಓಕೆ, ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಜನಗಳು ಜಾಸ್ತಿ ಹೋಗೋದೇ ಗೂಗಲ್ ಮಾಡೋದು, ಏನು ಸಮಸ್ಯೆ ಆಗುತ್ತೆ ಏನು ಅಂತ ಗೂಗಲ್ ಹತ್ರನೇ ಕೇಳೋದು. ಸೊ ಆ ಗೂಗಲ್ ಜೊತೆ ವ್ಯವಹಾರ ಆಗಿಬಿಟ್ಟಿದೆ, ವೈದ್ಯರ ಹತ್ರ ಹೋಗುವಂಥ ಅಗತ್ಯ ಇಲ್ಲ, ಎಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ ಅಂತ. ಸೊ ಇಲ್ಲಿ ಸಮಸ್ಯೆ ಮತ್ತೆ ಬರುವಂಥದ್ದು ನಮಗೆ ಅಂತ ಹೇಳ್ತಾ, ಇನ್ನು ಬೆನ್ನು ನೋವಾಗಲಿ ಅಥವಾ ಬೆನ್ನು ಭಾಗದ ಯಾವುದೇ ನೋವಿನ ಸಮಸ್ಯೆಗಳಿಗೆ ಇಂಜೆಕ್ಷನನ್ನು ಕೊಡ್ತಾರೆ. ಸೊ ಸ್ಪೆಷಲಿ ಆ ಇಂಜೆಕ್ಷನ್ಗಳನ್ನು ಯಾಕೆ ಕೊಡ್ತಾರೆ, ಜೊತೆಗೆ ಅದರಿಂದ ಸಮಸ್ಯೆಗಳಿದೆಯಾ, ಬೆನ್ನು ನೋವನ್ನು ತಡೆಯುವುದಕ್ಕೆ ತೆಗೆದುಕೊಳ್ಳುವಂಥ ಇಂಜೆಕ್ಷನ್ಗಳಿರ್ಬೋದು, ಹೇಳಿ ಬಗ್ಗೆ. ಬೆನ್ನು ನೋವಿಗೆ ಏನು ಇಂಜೆಕ್ಷನ್ ಕೊಡ್ತೇವೆ ನಾವು, ಅದನ್ನು ಎಪಿಡ್ಯೂರಲ್ ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಇಟ್ಸ್ ಅ ಸ್ಟಿರಾಯ್ಡ್ ಇಂಜೆಕ್ಷನ್. ಸ್ಟಿರಾಯ್ಡ್ ಅಂದರೆ ಭಯ ಬೀಳುವಂಥ ಯಾವ ವಿಷಯನೂ ಇಲ್ಲ, ಇಟ್ ಇಸ್ ಪರ್ಫೆಕ್ಟ್ಲಿ ಸೇಫ್. ಆದರೆ ಅದಕ್ಕೊಂದು ಪ್ರಾಪರ್ ಆಗಿರೋ ಟ್ರೈನಿಂಗ್ ಬೇಕು, ಎಲ್ರಿಗೂ ಆ ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಅದು ಆಸ್ಪತ್ರೆಯ ಆಪರೇಷನ್ ಥಿಯೇಟ್ರಲ್ಲಿ ಕೊಡಬೇಕಾಗಿರೋದು, ಆಪರೇಷನ್ ಅಲ್ಲ. ಅದು ಒಂದು ಒಳ್ಳೆ ವೆಲ್ ಟ್ರೈನ್ಡ್ ಸ್ಪೈನ್ ಸರ್ಜನ್ ಅಥವಾ ಅನಸ್ಥೆಟಿಸ್ಟ್ ಕೊಡ್ತಾರೆ, ಅನಸ್ಥೀಸಿಯಾಲಜಿಸ್ಟ್ ಕೊಡ್ತಾರೆ. ಸೊ ಬೇಸಿಕ್ಲಿ ಏನು ಮಾಡ್ತಾರೆ ಅಂದರೆ, ಈ ಲಾಂಗ್ ಸ್ಟ್ಯಾಂಡಿಂಗ್ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ ಅಥವಾ ಡಿಸ್ಕಿಂದ ಅಂದರೆ ಬೆನ್ನು ನೋವು ಇದೆ ಆದರೆ ಸರ್ಜರಿ ಮಾಡೋ ಸ್ಟೇಜ್ ತನಕ ಹೋಗಲಿಲ್ಲ, ಆದರೂ ಬೆನ್ನು ನೋವು ಬರ್ತಾ ಇದೆ ಸಿಕ್ಕಾಪಟ್ಟೆ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾತ್ರೆಗಳಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ. ಓಕೆ, ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಪ್ರಿಫರ್ ಮಾಡ್ತೀವಿ, ಒಂದು ಎಪಿಡ್ಯೂರಲ್ ಇಂಜೆಕ್ಷನ್. ಡೈರೆಕ್ಟ್ ಬೆನ್ನಿನ ಸುತ್ತ ಇರುವ ಎಪಿಡ್ಯೂರಲ್ ಸ್ಪೇಸ್ ಅಂತಿದೆ, ಅದಕ್ಕೆ ನಾವು ಸೂಜಿ ಹಾಕಿ ಡೈರೆಕ್ಟ್ಲಿ ಅದಕ್ಕೆ ಒಂದು ಸ್ಟಿರಾಯ್ಡ್ ಅಲಾಂಗ್ ವಿತ್ ಒಂದು ಲೋಕಲ್ ಅನಸ್ಥೆಟಿಸ್ಟ್ ಕೊಡ್ತೀವಿ. ಅದು ಮಾಡೋ ಮೊದಲು ಡೆಫಿನೆಟ್ಲಿ ಒಂದು ಸರ್ಜರಿ ಥರನೇ ನಿಮ್ಮ ಹಾರ್ಟ್ ಚೆಕಪ್ಪು, ನಿಮ್ಮ BP ಶುಗರ್ ಎಲ್ಲ ನೋಡಬೇಕಾಗುತ್ತೆ. ಇವ್ರು ಫಿಟ್ ಫಾರ್ ದಿಸ್ ಪ್ರೊಸೀಜರ್ ಆರ್ ನಾಟ್. ನೀವು ಫಿಟ್ ಇದ್ದೀರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಇಂಜೆಕ್ಷನ್ ಕೊಡ್ತೀವಿ. ಅದು ಅಲ್ಲಿ ಹೋಗಿ ನಿಮ್ಮ ಸ್ಪೈನಲ್ ಕಾರ್ಡ್ ಅಂದರೆ ನಾನು ಸೂರಿಗೆ ಟ್ರಾನ್ಸ್ಫಾರ್ಮರ್ ಹೇಳಿದರೆ ಅದರ ಸುತ್ತ ಇರುವ ಎಲ್ಲ ಇನ್ಫ್ಲಮೇಷನ್ ಅಂದರೆ ಏನು ನೀರು ತುಂಬಿರುತ್ತೆ ಅಥವಾ ಬೇರೆ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಎಲ್ಲ ಇರುತ್ತೆ ಅದೆಲ್ಲ ಕಮ್ಮಿ ಮಾಡುತ್ತೆ. ಸೊ ಇಮಿಡಿಯೇಟ್ ನಿಮಗೆ ಅದರಿಂದ ರಿಲೀಫ್ ಸಿಗುತ್ತೆ. ಆ್ಯಂಡ್ ಡ್ಯೂರೇಷನ್ ಆಫ್ ರಿಲೀಫ್ ಅಂದರೆ ಎಷ್ಟು ಟೈಮ್ ನೀವು ಆರಾಮಾಗಿರ್ತೀರಿ ಅದು ಪೇಷಂಟ್ ಟು ಪೇಷಂಟ್ ವೇರಿ ಆಗುತ್ತೆ. ಕೆಲವರಿಗೆ ವರ್ಷಗಟ್ಟಲೆ ಆರಾಮಾಗಿರ್ತಾರೆ, ಕೆಲವರಿಗೆ 6 ತಿಂಗಳಲ್ಲಿ 1 ವರ್ಷದಲ್ಲಿ ಪೇಯ್ನ್ ವಾಪಸ್ ಬರ್ಬೋದು, ಇಂಥ ಪರಿಸ್ಥಿತಿಗಳು ಕೂಡ ಇದೆ. ಬಟ್ ನೋಡಿ, ಇವೆಲ್ಲ ಟ್ರೀಟ್ಮೆಂಟ್ ನಾನು ಏನು ಹೇಳಿದೆ, ರೈಟ್ ಫ್ರಮ್ ಮೆಡಿಸಿನ್ಸ್ ಟು ಸರ್ಜರಿ ಎಲ್ಲ ಈಸ್ 50%. ರಿಮೈನಿಂಗ್ 50% ನಿಮ್ಮ ಕೈಯಲ್ಲಿದೆ. ಈ ರಿಮೈನಿಂಗ್ 50% ಅಂದರೆ ಏನು, ಡಯಾಬಿಟೀಸ್ ಬರದೇ ಥರ ನೋಡ್ಕೊಳ್ಳೋದು, ತೂಕವನ್ನು ಸರಿಯಾಗಿ ಇಟ್ಕೊಳ್ಳೋದು, ದಿನನಿತ್ಯ ಕರೆಕ್ಟಾಗಿ ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ಎಕ್ಸಸೈಸ್ ಮಾಡೋದು, ಅದು ವೆರಿ ಇಂಪಾರ್ಟೆಂಟ್. ಈ ಎಕ್ಸಸೈಸ್ ಎಂಬುದು 6 ವರ್ಷ ಏನು ಎಕ್ಸಸೈಸ್ ಇಲ್ಲ, ಸಡನ್ನಾಗಿ ಒಂದು ತಿಂಗಳಿಡೀ 2 ಗಂಟೆ 3 ಗಂಟೆ ಎಕ್ಸಸೈಸ್ ಮಾಡೋದು, ಅನಾವಶ್ಯಕವಾಗಿ ದೂರ ಜಾಗಿಂಗ್ ಹೋಗೋದು, ಯು ಆರ್ ಟ್ರಬಲಿಂಗ್ ಯುವರ್ ಬಾಡಿ ಆ್ಯಂಡ್ ಯುವರ್ ಹಾರ್ಟ್. ಓಕೆ, ಅರ್ಥ ಆಯ್ತಲ್ಲ, ಯು ಆರ್ ಪುಷಿಂಗ್ ಯುವರ್ ಹಾರ್ಟ್ ಟು ದ ಲಿಮಿಟ್. ಸಂಬಡಿ ಹೂ ಹಸ್ ಬೀನ್ ಸೆಡೆಂಟರಿ ಫಾರ್ 6 years, ಹಾರ್ಟಿಗೆ ಇನ್ನೂ ಆ ಆಕ್ಟಿವಿಟಿ ಲೆವೆಲ್ಗೆ ಅದನ್ನು ತರಬೇಕು ನೀವು. ಓಕೆ, ಸಣ್ಣ ಮಗು ಹುಟ್ಟಿದ ಕೂಡಲೇ ಇವತ್ತೇ ಓಡ್ಕೊಂಡು ಹೋಗಲ್ಲ, ಫಸ್ಟ್ ಕ್ರಾಲ್ ಮಾಡಬೇಕು, ನಿಲ್ಲಬೇಕು, ನಡಿಬೇಕು, ಅದು ಇಂಪಾರ್ಟೆಂಟ್ಸು. ಹಾರ್ಟ್ ಕೂಡ ಹಾಗೆ, 6 ವರ್ಷ ನೀವು ಅದಕ್ಕೆ ಏನೂ ಎಕ್ಸಸೈಸ್ ಕೊಟ್ಟಿಲ್ಲ, ಸಡನ್ನಾಗಿ ಎಕ್ಸಸೈಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಇವತ್ತೊಂದು ಸ್ವಲ್ಪ ಒಂದು 200 ಮೀಟರ್ಸ್ ವಾಕ್, ಆಮೇಲೆ 200 ಮೀಟರ್ಸ್ ಜಾಗ್, ಆಮೇಲೆ ಸ್ವಲ್ಪ ರನ್ನಿಂಗ್, ಆ ಥರ ಮಾಡಿಕೊಂಡೇ ಯು ಶುಡ್ ಗೋ ಫಾರ್ ಎಕ್ಸಸೈಸ್.
ಸಡನ್ ಆಗಿ ಒಂದಿನ ಸಿಕ್ಕಾಪಟ್ಟೆ ಓಡ್ಬಿಡೋದು ಅಂತ ಹೇಳಿದ್ರೆ ಯು ಆರ್ ಇನ್ಕ್ರೀಸಿಂಗ್ ದ ಲೋಡ್ ಆನ್ ಯುವರ್ ಹಾರ್ಟ್, ವಿಚ್ ಇಸ್ ವೆರಿ ಬ್ಯಾಡ್. ಸೊ ವೆಯ್ಟ್ ಲಾಸ್, ಎಕ್ಸಸೈಸ್, ಪ್ರಾಪರ್ ಡಯಟ್, ಪ್ರಾಪರ್ ಫುಡ್, ಜಂಕ್ ಫುಡ್ ಅವಾಯ್ಡೆನ್ಸ್, ಇವೆಲ್ಲ ನಮ್ಮ ಕೈಯಲ್ಲಿದೆ. ಇದು ಬೇರೆ ಯಾರ ಕೈಯಲ್ಲೂ ಇಲ್ಲ. ಇವನ್ನ ನಾವು ಕರೆಕ್ಟಾಗಿ ಸೇವಿಸಿದ್ರೆ ಏನು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅದರ ಫುಲ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಅದು ಬಿಟ್ಕೊಂಡು ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನನಗೆ ನೋವು ಇಲ್ಲ, ಇವತ್ತಿಂದ ನಾನು ಏನು ಬೇಕಾದರೂ ತಿಂತೀನಿ, ನನ್ನ ವೆಯ್ಟ್ 50 ಕಿಲೋ ಇತ್ತು, ಇನ್ನು 100 ಕಿಲೋ ಆಗುತ್ತೆ. ಡೋಂಟ್ ಡೂ ದ್ಯಾಟ್. ಟ್ರೀಟ್ಮೆಂಟ್ ಈಸ್ ಓನ್ಲಿ ಫಾರ್ ದ ಪೇಷಂಟ್ ಹೂ ವಿಲ್ ಲಿಸನ್ ಟು ಯು. ಗಾಡ್ ಹೆಲ್ಪ್ಸ್ ದೋಸ್ ಹೆಲ್ಪ್ ದೆಮ್ಸೆಲ್ಸ್ ಅಂತ ಒಂದು ಸಿಗಾದೇನೆ ಇದೆ. ಸೊ ಡಾಕ್ಟರ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಇಫ್ ಯು ಹೆಲ್ಪ್ ಯುವರ್ ಸೆಲ್ಫ್. ದ್ಯಾಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಆರೋಗ್ಯದ ಬಗ್ಗೆ ಡಾಕ್ಟರ್ ಕಾಳಜಿನೂ ವಹಿಸ್ತಾರೆ, ಆದರೆ ಅದಕ್ಕಿಂತ ಹೆಚ್ಚು ನಾವು ವಹಿಸಿದರೆ ಬೇಗನೆ ಹುಷಾರಾಗ್ಬೋದು ಅನ್ನುವಂಥ ಮಾತುಗಳಿದೆ. ಸೊ ಹಾಗಾಗಿ ಡಾಕ್ಟರ್ನ ಸಲಹೆಗಳು ಅಥವಾ ಅವರ ಚಿಕಿತ್ಸೆಗಳು ನಮ್ಮ ಜೊತೆಗೆ, ಅದರ ಜೊತೆಯಲ್ಲಿ ನಮ್ಮೊಳಗಿರುವಂಥ ಧೈರ್ಯ, ನಮ್ಮ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ನಮಗಿರುವಂಥ ಕಾಳಜಿ ಮುಖ್ಯ ಆಗ್ತದೆ ಅನ್ನೋಂಥ ಮಾತುಗಳು. ಸೊ ಅದ್ರ ಜೊತೆ ಡಾಕ್ಟರ್ ಜೊತೆ ಮತ್ತಷ್ಟು ನಾನು ಪ್ರಶ್ನೆಗಳನ್ನು ಕೇಳ್ತೀನಿ. ಬೆನ್ನು ನೋವು ಅಥವಾ ಅದರ ಚಿಕಿತ್ಸೆಗಳ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಡಾಕ್ಟರ್ ಅರ್ಜುನ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಬಹಳಷ್ಟು ಬೆನ್ನು ನೋವಿನ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಯಾವ ರೀತಿಯಲ್ಲಿ ಬರ್ತದೆ, ಜೊತೆಗೆ ಚಿಕಿತ್ಸಾ ವಿಧಾನಗಳು ಹೇಗಿವೆ, ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತ. ಇನ್ನು ನಾನು ಆ ಮಾತನ್ನೇ ಮುಂದುವರಿಸೋದಾದರೆ ಡಾಕ್ಟರ್ ಹತ್ರ ಕೇಳಬೇಕು. ಈ ಬೆನ್ನು ನೋವು ಅಂತ ಬಂದಾಗ ಸಾಮಾನ್ಯವಾಗಿ ಮನೆಯವರೆಲ್ಲರೂ ಕೂಡ ಡಿಸ್ಕ್ ಹೋಯಿತು, ಅದು ಹೋಯಿತು, ಇದು ಹೋಯಿತು ಅಂತ ಗೊಂದಲ ಆಗ್ತಾರೆ. ಅದರ ನಡುವೆ ಪರೀಕ್ಷೆಗಳಲ್ಲಿ ಮಾತ್ರ ಪರೀಕ್ಷೆ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಇನ್ನು ಮುಖ್ಯವಾಗಿರುವಂಥದ್ದು ಸದಾಕಾಲ ಅಂದರೆ ಈ ಬೆನ್ನು ನೋವಿನ ಸಮಸ್ಯೆಗೆ ಮಾತ್ರೆ ತೆಗೆದುಕೊಳ್ಳುವಂಥದ್ದು ಇರ್ತದೆ ಸಾಮಾನ್ಯವಾಗಿ. ಅದು ಕಂಟಿನ್ಯೂ ಆಗಿ ಅವರ ಜೀವನ ಪರ್ಯಂತ ಹಾಗೆ ಇರ್ತದ, ಅಥವಾ ಅದರಿಂದ ನಿವಾರಣೆ ಸಿಗುತ್ತಾ, ಮುಕ್ತಿ ಸಿಗುತ್ತಾ ಅಂತ, ಅಂದರೆ ಈ ಮಾತ್ರೆ ತೆಗೆದುಕೊಳ್ಳೋದ್ರಿಂದ? ಮಾತ್ರೆ ಯಾವುದಕ್ಕೆ ತಗೊಳ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್. ಹಾಗೇನು ಇದೆಲ್ಲ ಮೊದಲನೇ ಪಾಯಿಂಟ್ ನಾನು ಹೇಳಿರೋದಕ್ಕೆ ಹೋಗುತ್ತೆ. ಯಾವ ಕಾರಣದಿಂದ ನಿಮಗೆ ಬೆನ್ನು ನೋವು ಬರ್ತಾ ಇದೆ? ಬರೀ ಮಾತ್ರೆಗಳಿಂದ ನಿಮಗೆ ಮಾತ್ರೆ ತಗೊಂಡ್ರೆ ಮಾತ್ರ ನಿಮಗೆ ನಿವಾರಣೆ ಆಗ್ತಾ ಉಂಟು ಅಂತ ಹೇಳಿದ್ರೆ ನಿಮಗೆ ದೊಡ್ಡ ಕಾರಣಗಳಿರ್ಬೋದು. ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಏನು ಹೇಳಿದ್ದೆ, ಅವಾಗ ನೀವು ಮಾತ್ರೆ ಬೆನ್ನು ನೋವಿಗೋಸ್ಕರ ತಗೊಳ್ತಾ ಇಲ್ಲ, ಪ್ರಾಸ್ಟೇಟ್ ಕ್ಯಾನ್ಸರ್ ತಗೊಳ್ತಾ ಇದ್ದೀವಿ. ಆದರೆ ಡಿಸ್ಕ್ ಇಂದ ಇದರಿಂದೆಲ್ಲ ನೋವು ಬರ್ತಾ ಇದ್ರೆ ಜೀವನ ಪರ್ಯಂತ ಮಾತ್ರೆ ತಗೊಳ್ಳುವಂತ ಯಾವ ಪರಿಸ್ಥಿತಿಯೂ ಬರುವುದಿಲ್ಲ. ಯಾಕಂದ್ರೆ ಅದಕ್ಕೆ ಬೇರೆ ರೀತಿಗಳ ಟ್ರೀಟ್ಮೆಂಟ್ ಕೂಡ ಇದೆ. ಈಗ ಎಪಿಡ್ಯೂರಲ್ ಇಂಜೆಕ್ಷನ್ ಆಗಿಲ್ಲ ಅಥವಾ ಡಿಸ್ಕ್ ತೆಗೆಯೋದಾಗಿದೆ. ಸೊ ಅದರಿಂದ ನೋವಿಗೋಸ್ಕರ ಯಾವಾಗಲೂ ಮಾತ್ರೆನೇ ತಗೊಂತಾ ಇರಬೇಕು ಅಂತ ಹೇಳಿ ಏನೂ ಅದಕ್ಕೆ ಪದ್ಧತಿ ಇಲ್ಲ. ಬಟ್ ಯಾವ ಕಾರಣದಿಂದ ನೋವು ಬರ್ತಾ ಇದೆ? ಈಗ ಲಾಂಗ್ ಸ್ಟ್ಯಾಂಡಿಂಗ್ ಶುಗರ್ ಇದ್ದವರಿಗೂ ತುಂಬಾ ಬೆನ್ನೋವು ಇರುತ್ತೆ. ಯಾಕೆ? ಶುಗರ್ ಇದ್ದವರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಏನಾಗುತ್ತೆ, ನರಗಳು ಸಾಯ್ಲಿಕ್ಕೆ ಶುರುವಾಗುತ್ತೆ. ಅದನ್ನು ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೇವೆ. ಅಂತವರಿಗೆ ಬೆನ್ನೋವು ತುಂಬಾ ಇರುತ್ತೆ. ಆಗ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಮಾತ್ರೆಗಳು ತಗೊಳ್ತಾ ಇರಬೇಕು ವಿನಃ ಬೆನ್ನೋವಿಗೋಸ್ಕರ. ಸೊ ಅದರಿಂದ ಬೆನ್ನೋವಿಗೋಸ್ಕರ, ಬೆನ್ನು ನೋವಿಗೋಸ್ಕರ ಮಾತ್ರೆಗಳು ತಗೊಳ್ತಾ ಇರಬೇಕಾ ಜೀವನ ಪರ್ಯಂತ? ಇಲ್ಲ. ಆ ಕಾರಣಕ್ಕೆ ತಗೊಳ್ಬೇಕಾ, ಕಾರಣದ ಮೇಲೆ ಹೋಗು, ಗೊತ್ತಿಲ್ಲ. ಸೊ ಇದ್ದಕ್ಕೆ ಬೆನ್ನು ನೋವನ್ನು ನಿವಾರಣೆ ಮಾಡಲಿಕ್ಕೆ ಏನು ಟ್ರೀಟ್ಮೆಂಟ್ಗಳಿದೆ, ಮಾತ್ರೆಗಳು, ಇಂಜೆಕ್ಷನ್ ಆ್ಯಂಡ್ ಸರ್ಜರಿ ರಿಕ್ವೈರ್ಡ್. ಡಾಕ್ಟರ್, ಸೊ ಇನ್ನು ಹೆಂಗಸರಲ್ಲಿ ಸಾಮಾನ್ಯವಾಗಿ ಹೆರಿಗೆ ಆಗ್ತದೆ, ಆ ಬಳಿಕ ಕೆಲವಾರು ವರ್ಷಗಳ ಬಳಿಕ ಸಾಮಾನ್ಯವಾಗಿ ಬೆನ್ನು ನೋವುಗಳು ಕಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ನೋಡಿ, ಹೆಂಗಸರಲ್ಲಿ ದೇವರು ಒಂದು ದೊಡ್ಡ ಗಿಫ್ಟ್ ಅಂತ ಕೊಟ್ಟಿದ್ದಾನೆ. ಪ್ರೆಗ್ನೆನ್ಸಿ 9 ತಿಂಗಳ ಕಾಲ ಒಂದು ಮಗು, ಒಂದು ಜೀವ ಅವರ ಒಳಗೆ ಬೆಳೀತದೆ. ಆಮೇಲೆ ಅದನ್ನು ಡೆಲಿವರ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಹೆಂಗಸರಿಗೆ, ಹೆಚ್ಚಿನ ಹೆಂಗಸರಿಗೆ ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ಆ ಟೈಮ್ನಲ್ಲಿ ನಿಮ್ಮ ಕಳಬೆನ್ನು, ನಿಮ್ಮ ಹೊಟ್ಟೆ, ಈ ಜಾಗದಲ್ಲೆಲ್ಲ ಈ ಮಾಂಸಪಟ್ಟಿಗಳು ಆ ಮಗುವನ್ನು ಸಪೋರ್ಟ್ ಮಾಡಿರಬೇಕು. ಸೊ ಅದರ ಶಕ್ತಿ ಕಮ್ಮಿ ಆಗುತ್ತೆ. ಅದು ಶಕ್ತಿ ಕಮ್ಮಿ ಆಗ್ತಾ ಇದ್ದಾಗ ಆಮೇಲೆ ಡೆಲಿವರಿ ಸಿಸೇರಿಯನ್ ಆಗಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಲಿ, ಅಷ್ಟು ಪ್ರೆಷರ್ ಆ್ಯಂಡ್ ಸ್ಟ್ರೆಸ್ ನಿಮ್ಮ ಇಡೀ ಬಾಡಿ ಅದರ ಮೇಲೆ ಆ್ಯಡ್ ಆನ್ ಆಗುತ್ತೆ. ಕೆಲವು ಹೆಂಗಸರು, ವರ್ಕಿಂಗ್ ವುಮೆನ್ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಡೆಲಿವರಿ ಆಗಿ 15 ದಿವಸದಲ್ಲಿ, 1 ತಿಂಗಳಲ್ಲಿ, 2 ತಿಂಗಳು ಕೂಡಲೇ ಕೆಲಸಕ್ಕೆ ಹೋಗಿಬಿಡ್ತಾರೆ. ದ್ಯಾಟ್ ಈಸ್ ವೆರಿ ಬ್ಯಾಡ್. ಯಾಕಂತ ಹೇಳಿದ್ರೆ, ನೀವು 9 ತಿಂಗಳು ಮಗುವನ್ನು ಒಳಗೆ, ನಿಮ್ಮ ಒಳಗೆ ಬೆಳೀತಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಬೆನ್ನಿನ ಮೇಲೆ ಕೂಡ ಅಷ್ಟೇ ಒತ್ತಡ ಬಿದ್ದಿರುತ್ತೆ. ಸೊ ಅದಾದ ಮೇಲೆ ಮೊದಲಿನ ಕಾಲದಲ್ಲಿ ಬಾಣಂತನ ಅಂತ ಮಾಡ್ತಿದ್ರು. ಈ ಬಾಣಂತನ ಎಂಬುದಂದ್ರೆ ಏನು? ತಾಯಿಗೆ ರೆಸ್ಟ್ ಕೊಡುವ ಪದ್ಧತಿ, ಬೇರೆ ಏನೂ ಅಲ್ಲ. ರೆಸ್ಟ್ ಕೊಟ್ಟಾಗ ಮಗುವಿಗೆ ಸರಿಯಾದ ಟೈಮಿನ ಹಾಲು ಸಿಗುತ್ತೆ, ಮಗು ಸರಿಯಾಗಿ ಬೆಳೆಯುತ್ತೆ, ಅದಕ್ಕೆ ಬೇಕಾಗಿರೋ ಇಮ್ಯುನಿಟಿ ಸಿಗುತ್ತೆ, ತಾಯಿಗೆ ತಿನ್ನಕ್ಕೂ ಸರಿಯಾಗಿ ಟೈಮ್ ಸಿಗುತ್ತೆ. ಅದು ಬಿಟ್ಕೊಂಡು ನಾವು 1 ತಿಂಗಳಲ್ಲಿ, 1.5 ತಿಂಗಳಲ್ಲಿ ಕೆಲಸಕ್ಕೆ ಹೋಗಿಬಿಟ್ರೆ ಅವರಿಗೆ ಬೆನ್ನೋವು ಯಾವಾಗಲೂ ಕಮ್ಮಿ ಆಗುತ್ತೆ. ಇವನ್ ಅವರು 5-6 ವರ್ಷ ಆದಮೇಲೂ ನಮ್ಮ ಹತ್ರ ಬರ್ತಾರೆ, ಡಾಕ್ಟ್ರೆ ನನ್ನ ಯೂಶಲಿ ಫಸ್ಟ್ ಡೆಲಿವರಿಯಲ್ಲಿ ಪೇಯ್ನ್ ಕಮ್ಮಿ. ಯಾಕಂತ ಹೇಳಿದ್ರೆ ಯೂಶಲಿ ಮದರ್ ಇಸ್ ಯಂಗ್, 26-27 ವರ್ಷದಲ್ಲಿ ಫಸ್ಟ್ ಡೆಲಿವರಿ ಆಗುತ್ತೆ. 2ನೇ ಮಗುವಿಗೆ ಈಗ ಸ್ಪೇಸಿಂಗ್ ಜಾಸ್ತಿ ಆಗಿದೆ. ಮೊದಲಿನ ಕಾಲದಲ್ಲಿ 2 ವರ್ಷ 3 ವರ್ಷಕ್ಕೆ 2ನೇ ಮಗು ಬರ್ತಿತ್ತು, 2 ಮಕ್ಕಳು ಮಾಡಿಕೊಳ್ಳೋರು ಹೇಳೋದು. ಈಗೇನಾಗ್ತಾ ಇದೆ, 1 ಮಗು ಆಯ್ತಲ್ಲ, ಮಗು ಸ್ವಲ್ಪ ದೊಡ್ಡವರಾಗ್ಲಿ ಅಂತ ಹೇಳಿ 5-6 ವರ್ಷ ಬಿಟ್ಟು 2ನೇ ಮಗು ಮಾಡ್ತಾರೆ. ಆವಾಗ ತಾಯಿಗೂ 32-33 ವರ್ಷ ಆಗುತ್ತೆ. ಆವಾಗ ಆ ಟೈಮ್ 27 ವರ್ಷದಲ್ಲಿ ಎಷ್ಟು ಎಲ್ಬಿಗೆ ಶಕ್ತಿ ಇತ್ತು, ಸಾಂದ್ರತೆ ಇತ್ತು, ಆ ವಯಸ್ಸಲ್ಲಿ ಇರೋದಿಲ್ಲ. ಅಗೇನ್ ಇಡೀ ಪ್ರೊಸೆಸ್ ಅನ್ನ ಅವರು ಫಾಲೋ ಮಾಡಬೇಕಾಗುತ್ತೆ. ಸೊ ದೇಹದ ಶಕ್ತಿ ಸಾಂದ್ರತೆ ಅಷ್ಟೇ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಆ ಬಾಣಂತನ 6 ತಿಂಗಳ ರೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ರೆಸ್ಟ್ ಮಾಡದೇ ಇದ್ರೆ ಯಾವಾಗಲೂ ನೋವು 5-6 ವರ್ಷ ಬಿಟ್ಟು, ನಾನು 2ನೇ ಡೆಲಿವರಿ ಆದಮೇಲೆ ನಂಗೆ ನೋವು ಹೋಗಲೇ ಇಲ್ಲ ಡಾಕ್ಟ್ರೆ. ಯಾಕಂದ್ರೆ ಎಲ್ಬು ಮತ್ತೆ ಮಾಂಸಪಟ್ಟಿಗಳಿಗೆ ರಿಕವರಿ ಆಗ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಅದಾದ ಕೂಡಲೇ ಬಗ್ಗಿಕೊಂಡು ಮನೆಯಲ್ಲಿ ಭಾರ ಎತ್ತಾರೆ, ಬಾವಿಯಿಂದ ನೀರು ಮಗಿತಾರೆ, ಮನೆಯ ಕೆಲಸ ಎಲ್ಲ ಮಾಡ್ತಾರೆ. ಮಗು ದೊಡ್ಡದಾಗ್ತಾ ಇದ್ದಾಗೆ ಮಗು ಹಿಂದೆ ಓಡಬೇಕು. ತಾಯಿ ಎದೆ ಹಾಲು ಕುಡಿಸ್ತಾ ಇರುವಾಗ ಕೂಡ ಎಲ್ಬಿನ ಸಾಂದ್ರತೆ ಕಮ್ಮಿ ಆಗ್ತಾನೆ ಇರುತ್ತೆ. ಅದಕ್ಕೆ ತಾಯಿಗೆ ಸರಿಯಾದ ಭೋಜನ ಸಿಗೋದು ಇಂಪಾರ್ಟೆಂಟ್. ಸೊ ದ್ಯಾಟ್ ತಾಯಿಗೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಶಕ್ತಿ ಇರಬೇಕು. ಅದಕ್ಕೆ ಮೊದಲಿನ ಕಾಲದಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಅಂತಿದ್ರು. 20-21 ಆಗಸ್ಟಲ್ಲಿ ಮದುವೆ ಮಾಡಿ ಅರ್ಲಿ ಪ್ರೆಗ್ನೆನ್ಸಿ ಮಾಡಿಬಿಡ್ತಿದ್ರು. ಬಿಕಾಸ್ ಆವಾಗ ಬಾಡಿ ವಿಲ್ ಬಿ ಏಬಲ್ ಟು ಸಸ್ಟೈನ್ ದ ವೇಟ್. ಈಗ ಅರ್ಲಿ ಪ್ರೆಗ್ನೆನ್ಸಿ ಮಾಡಿ ಅಂತ ಐ ಆಮ್ ನಾಟ್ ಪ್ರಮೋಟಿಂಗ್ ದ ಪಾಯಿಂಟ್. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್, ನೀವು ಬಾಣಂತನ ಮಾಡೋದು ಇಂಪಾರ್ಟೆಂಟ್.
ಬಿಕಾಸ್ ಯುವರ್ ಹೆಲ್ತ್ ವಿಲ್ ಬಿ ಗುಡ್ ಇಫ್ ಯು ಡೂ ದಟ್. ನಿಮಗೆ ಬೆನ್ನೋವಿಗೋಸ್ಕರ ಡಾಕ್ಟರ್ ಅವಶ್ಯಕತೆ ಕಮ್ಮಿ ಆಗುತ್ತೆ. ಓಕೆ. ಆವಾಗ ಏನಾಗುತ್ತೆ, ನಿಮ್ಮದು ವೆಯ್ಟು ಜಾಸ್ತಿ ಇರುತ್ತೆ. ಸೊ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ನಂಬರ್ 1 ಟು ಹ್ಯಾವ್ ಅ ಪೇನ್ ಫ್ರೀ ಬ್ಯಾಕ್. ಎರಡನೇದ್ದು ಭೋಜನಗಳು ಕರೆಕ್ಟಾಗಿ ಮಾಡಬೇಕು, ಕರೆಕ್ಟಾಗಿ ಊಟ ಮಾಡಬೇಕು, ಸತ್ವ ಊಟಗಳು ತಗೊಳ್ಬೇಕು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ಬೇಕು. ಇವೆಲ್ಲ ವೆರಿ ಲಾಂಗ್ ಪ್ರೊಸೆಸ್ ಫಾರ್ ರಿಕವರಿ ಒನ್ಸ್ ದ ಪೇನ್ ಹ್ಯಾಸ್ ಸೆಟ್ ಇನ್ ಫುಲ್ ಸ್ವಿಂಗ್. ಓಕೆ. ಸೊ ದ್ಯಾಟ್ ಇಸ್ ದ ಪ್ರಾಬ್ಲಮ್. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಪೆಷಲಿ ಡೆಲಿವರಿ ಆದ ಮೇಲೆ ಕನಿಷ್ಠವಾಗಿ ಅಟ್ಲೀಸ್ಟ್ 3 months to 4 months ಪ್ರೊವೈಡ್ ಗುಡ್ ರೆಸ್ಟ್. ರೆಸ್ಟ್ ಅಂದರೆ ನೀವು ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದಲ್ಲ, ಮಲ್ಕೊಳ್ಬೇಕು. ಆದಷ್ಟು ನಿಮ್ಗೆ ಎಲ್ಲಿ ಟೈಮ್ ಸಿಗುತ್ತೆ, ಸ್ಲೀಪ್. ಬಿಕಾಸ್ ದ ಬ್ಯಾಕ್ ಹ್ಯಾಸ್ ಟು ರಿಕವರ್. ಅದು ವೆರಿ ಇಂಪಾರ್ಟೆಂಟ್. ಇಲ್ಲ ಬ್ಯಾಕ್ ರಿಕವರಿ ಆಗದೇ ಇದ್ದರೆ, ನಿಮಗೆ ಬೆನ್ನು ಇದ್ದರೆ ನಿಮಗೆ ಮುಂದೆ ಕೆಲಸ ಮಾಡೋಕ್ಕೂ ಕಷ್ಟ ಆಗುತ್ತೆ. ನಿಮಗೆ ಕೂತ್ಕೊಂಡು ಕಂಪ್ಯೂಟರ್ ಟೈಪ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂಡಲೇ ಬೆನ್ನು ಬರುತ್ತೆ. ಎರಡನೇದು ಪೋಸ್ಚರ್. ನಿಮ್ಮ ಪೋಸ್ಚರ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮಗುನ ಹಾಲು ಕುಡಿಸೋ ಪೋಸ್ಚರ್, ಹೆಚ್ಚಿನ ಹೆಂಗಸರದ್ದು ಹಾಲು ಕುಡಿಸೋ ಪೋಸ್ಚರ್ ಏನಂತ ಹೇಳಿದ್ರೆ, ಬೆಡ್ಡಲ್ಲಿ ಒಂದು ಸೈಡಲ್ಲಿ ಕೂತ್ಕೊಂಡು ಈ ಥರ ಹಾಲು ಕುಡಿಸೋದು. ಅವಾಗ ಏನಾಗುತ್ತೆ, ಯುವರ್ ಬ್ಯಾಕ್ ಇಸ್ ಅನ್ಸಪೋರ್ಟೆಡ್. ಓಕೆ. ಕಾರ್ನರ್ ಆಫ್ ದ ಬೆಡ್ ಅಥವಾ ಕಂಫರ್ಟೇಬಲ್ ಚೇರ್, ಬೆನ್ನನ್ನು ಸಂಪೂರ್ಣವಾಗಿ ಒರಗಿಸಿ ಹಾಲು ಕುಡಿಸಿ. ಯುವರ್ ಬ್ಯಾಕ್ ಇಸ್ ಸಪೋರ್ಟೆಡ್. ಮೊದಲು ಬೆಲ್ಟ್ ಹಾಕ್ತಾರೆ, ನಿಮ್ಮ ಗೈನಕಾಲಜಿಸ್ಟ್ ನಿಮ್ಗೆ ಹೇಳ್ತಾರೆ ಬೆಲ್ಟ್ ಹಾಕೊಳ್ಳಿ ಬೆನ್ನಿಗೆ ಅಂತ, ವಿಚ್ ಇಸ್ ಆಕ್ಚುಲಿ ಅ ವೆರಿ ಗುಡ್ ಹ್ಯಾಬಿಟ್. ಆದರೆ ನಾವು ಗಡಿಬಿಡಿಯಲ್ಲಿ ಬೆಲ್ಟ್ ಹಾಕೊಳ್ಳೋದು ಮರ್ತು ಬಿಡ್ತೀವಿ. ಹಾಲು ಕುಡಿಸೋವಾಗ ನಮಗೆ ಗೊತ್ತಾಗಲ್ಲ, ಹಾಲು ಕುಡಿಸಿ ಹೇಳ್ತೀವಲ್ಲ, ವಿಪರೀತ ನೋವು ಇರುತ್ತೆ. ದಿಸ್ ಇಸ್ ಆಲ್ ಬಿಕಾಸ್ ನೀವು ಆ ಟೈಮಲ್ಲಿ ಬೆನ್ನಿಗೆ ಕೇರ್ ಕೊಡ್ತಾ ಇಲ್ಲ. ದೋಸ್ ಆರ್ ದ ಇಂಡಿಕೇಟರ್. ಆಮೇಲೆ ಒಂದ್ಸಲಿ ಅದು ಪರ್ಮನೆಂಟ್ ನೋವು ಥರ ಆಗಿಬಿಟ್ರೆ ಮತ್ತೆ ಯಾವಾಗಲೂ ನೋವು ಅಂತಾನೆ ಇರುತ್ತೆ. ಸೊ ದ್ಯಾಟ್ ಈಸ್ ದ ಸೆಕೆಂಡ್ ಪ್ರಾಬ್ಲಮ್. ಸೊ ಇವು ದೀಸ್ ಆರ್ ದ ಮೇನ್ ಕಾಸಸ್ ಫಾರ್ ಬ್ಯಾಕ್ ಪೇನ್. ಹೌದು. ಇವಾಗ ಯಾವಾಗಲೂ ನೋವು ಅನ್ನುವಂಥದ್ದು ಪ್ರಾರಂಭ ಆಗಿ ಬಿಡುತ್ತೆ, ಆ ಬಳಿಕ ಅದಕ್ಕೇನಾದರೂ ರಿಕವರಿ ಆಗೋಕ್ಕೆ ಸಾಧ್ಯ ಇದೆ. ಅದು ಈ ಎಪಿಡ್ಯೂರಲ್ ಇಂಜೆಕ್ಷನ್ ಇದರಲ್ಲಿ ತುಂಬ ಹೆಲ್ಪ್ ಮಾಡಿದೆ. ಬಟ್ ಅವಕ್ಕೆಲ್ಲ MRI ಮಾಡದೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದೇ ಕಾರಣದಿಂದ ಬೆನ್ನು ಬರ್ತಾ ಇದೆಯೋ ಅಥವಾ ಬೇರೆ ಕಾರಣದಿಂದ ಬರ್ತಾ ಇದೆಯೋ ಅಂತ ನೋಡಬೇಕು. ಎರಡನೇದು ಮಾತ್ರೆಗಳು ಅಪ್ ಟು ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಹೆಲ್ಪ್. ಸರ್ಜರಿಗೆ ಹೋದವ್ರು ಯಾರೂ ಇಲ್ಲ. ಮಾತ್ರೆಗಳಲ್ಲಿ ಎಪಿಡ್ಯೂರಲ್ ಇಂಜೆಕ್ಷನ್ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅಗೇನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ಇಂಪಾರ್ಟೆಂಟ್. ನೀವು ಪ್ರೆಗ್ನೆನ್ಸಿ ಮಾಡಿಕೊಂಡು ನಿಮ್ಮ ಹೈಟ್ಗಿಂತ ಜಾಸ್ತಿ ನಿಮ್ಮ ವೆಯ್ಟ್, ಈಗ ನೀವು ಒಂದು 160 ಸೆಂಟಿಮೀಟರ್ ಉದ್ದ ಇದ್ದೀರಂದ್ರೆ ನಿಮ್ಮ ವೆಯ್ಟ್ ಕನಿಷ್ಠ 55ರಿಂದ 60 ಇರಬೇಕು. ನೀವು 70 ಕಿಲೋ ಇದ್ದರೆ ಇಂಜೆಕ್ಷನ್ ಕೊಟ್ಟರೆ ಇಂಜೆಕ್ಷನ್ ಇಫೆಕ್ಟ್ 1 ತಿಂಗಳಲ್ಲಿ ಹೋಗ್ಬಿಡುತ್ತೆ. ಆಮೇಲೆ ಪುನಃ ಸೊ ಅಕಾರ್ಡಿಂಗ್ಲಿ ನಿಮ್ಮ ವೆಯ್ಟ್ ಲಾಸು, ಆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಡೆಫಿನೆಟ್ಲಿ ಸಮ್ಟೈಮ್ಸ್ ಇವನ್ ವಿದೌಟ್ ಟ್ರೀಟ್ಮೆಂಟ್ ಯು ವಿಲ್ ರಿಕವರ್ ಫ್ರಮ್ ಯುವರ್ ಬ್ಯಾಕ್ ಪೇನ್. ಸೊ ಇವಾಗ ಹೆರಿಗೆ ಆದ ಬಳಿಕ ತಾವು ಹೇಳಿದರೆ 3 ತಿಂಗಳು ಕಂಪ್ಲೀಟ್ ಆದಂಥ ರೆಸ್ಟ್ ಬೇಕು ಅಂತ. ಸೊ ಅವರ ರುಟೀನ್ ಯಾವ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಆ 3 ತಿಂಗಳಲ್ಲಿ, ಅಥವಾ ರಿಕವರಿ ಮಾಡ್ಕೊಳ್ಳೋದಾದರೂ ಕೂಡ ನೀವು ಹೇಳಿದ್ರಿ ವೆಯ್ಟ್ ಲಾಸ್ ಬೇಕು ಅಂತ, ಯಾವ ರೀತಿ ಮಾಡ್ಕೊಳ್ಬೋದು? ಇದು ಹೆಂಗಸರಿಗೆ ಒಂದು ರೀತಿಯ ಸಲಹೆ ಆಗಿರ್ತದೆ. ಅರ್ಲಿ ಸ್ಟೇಜಸ್ಸಲ್ಲಿ ಲೈಟ್ ಎಕ್ಸಸೈಸಸ್ಸು, ರೆಡ್ಯೂಸ್ಡ್ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್. ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಆದಾಗ ಕ್ರೇವಿಂಗ್ಸ್ ಅಂತ ಹೇಳ್ತೇವೆ, ಜಾಸ್ತಿ ತಿನ್ನಬೇಕು, ಅದು ಬೇಕು, ಮಸಾಲ ಫುಡ್ ಬೇಕು, ಈ ಬೇಲ್ಪುರಿ ತಿನ್ನೋದು, ಅವೆಲ್ಲ ತಿನ್ನೋದು ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಕ್ರೇವಿಂಗ್ಸ್ ಇರೋದು ತಪ್ಪಲ್ಲ, ಬಟ್ ಮಿತಿ ದಾಟಿಕೊಂಡು ತಿನ್ನೋದಂದರೆ ಅದು ತಪ್ಪು. ಸೊ ಆವಾಗ ಎಷ್ಟೋ ಜನ ಪ್ರೆಗ್ನೆಂಟ್ ಇದ್ದೋ ಲೇಡೀಸಲ್ಲಿ ಈಗ ಡಯಾಬಿಟೀಸ್ ಕೂಡ ಕಂಡು ಬರ್ತಾ ಇದೆ ಬಿಕಾಸ್ ಆಫ್ ದಿಸ್ ಕ್ರೇವಿಂಗ್ಸ್. ಈಗ ತುಂಬ ಹೆಲ್ದಿಯಾಗಿರ್ತಾರೆ, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟೀಸ್ ಬಂದುಬಿಡುತ್ತೆ. ಸೊ ದ್ಯಾಟ್ ಈಸ್ ಒನ್ ಪ್ರಾಬ್ಲಮ್. ಆಗ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ವೆಯ್ಟ್ ಗೇನ್ ಆಗ್ತೀರಿ, ಬಟ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೆಲ್ಲ ನ್ಯಾಚುರಲಿ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ. ಇಟ್ ಹ್ಯಾಪನ್ಸ್, ನಿಮ್ಮ ಬಾಡಿಯಲ್ಲಿ ನೀರು ಕಮ್ಮಿ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡೋದು ಇಸ್ ನಾಟ್ ದಿ ಆನ್ಸರ್. ಲಿಮಿಟೆಡ್ ಡಯಟ್, ಹೆಲ್ದಿ ಡಯಟ್, ಗುಡ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ಮಿನಿಮಲ್ ಎಕ್ಸರ್ಸೈಸಸ್. ಈಗ ನೀವು ಒಂದು ಮನೆ ಒಳಗಡೆ ಸ್ವಲ್ಪ ವಾಕಿಂಗ್ ಮಾಡಿದ್ರಿ, ಸೊ ದ್ಯಾಟ್ ಯುವರ್ ಮಸಲ್ಸ್ ಆರ್ ಸ್ಟ್ರೆಚ್ ಆ್ಯಂಡ್ ಯು ಆರ್ ಆಕ್ಟಿವ್. ತುಂಬ ವಾಕಿಂಗ್ ಮಾಡಿದ್ರೆ ಬೆನ್ನು ಬರುತ್ತೆ. ಸೊ 3 ತಿಂಗಳು ಆ ಥರ ಆದಮೇಲೆ ಸ್ವಲ್ಪ ಸ್ಲೋ ಆಗಿ ಆಕ್ಟಿವಿಟಿ ಲೆವೆಲ್ ಜಾಸ್ತಿ ಮಾಡಿಕೊಂಡು ಬೈ 1 year ಯು ಶುಡ್ ಟ್ರೈ ಟು ಲೂಸ್ ಅಟ್ ಲೀಸ್ಟ್ ಅಪ್ ಟು 10 kilos. 1 year, ಡೋಂಟ್ ಟ್ರೈ ಟು ಲೂಸ್ 10 kilos in 2 months. ಏನೆಲ್ಲ ಈ ಡಯಟ್ರಿ ಪ್ರೋಗ್ರಾಮ್ ಅದು ಏನು ಇಮಿಡಿಯೇಟ್ ವೆಯ್ಟ್ ಲಾಸ್, ಆಲ್ ದಟ್ ಇಸ್ ವೆರಿ ಬ್ಯಾಡ್ ಫಾರ್ ಯುವರ್ ಬಾಡಿ, ವೆರಿ ಬ್ಯಾಡ್ ಫಾರ್ ಯುವರ್ ಹಾರ್ಟ್. ಇಟ್ ಇಸ್ ವೆರಿ ಬ್ಯಾಡ್ ಫಾರ್ ಯುವರ್ ಹಾರ್ಟ್. ನೀವು 10 ಕಿಲೋ 1 ವರ್ಷದಲ್ಲಿ ತಿಂಗಳಿಗೆ 1 ಕಿಲೋ ಲಾಸ್ ಮಾಡಿ, ಮೋರ್ ದನ್ ಇನಫ್. ಗಿವ್ ಇಟ್ ಟೈಮ್, ಬಿಕಾಸ್ ನಿಮ್ಮ ಬಾಡಿಗೆ ಟೈಮ್ ಬೇಕು. ನೀವು ಅದಕ್ಕೆ ಪೆಟ್ಟು ಕೊಟ್ಟು ಕಮ್ಮಿ ಮಾಡ್ತೀನಿ, ಇವತ್ತೇ ಮಾಡ್ತೀನಿ, ನಾಳೆನೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ನೀವು ಲಾಸ್ ಆಗಿರೋದು, ನೀವು ಈಗ 10 ಕಿಲೋ ಕಮ್ಮಿ ಆಯಿತು, ಇವತ್ತೊಂದು ಸ್ವಲ್ಪ ತಿಂದ್ಬಿಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಬಾಡಿ ವಿಲ್ ಸ್ಟಾರ್ಟ್ ಕ್ರೇವಿಂಗ್ ಫಾರ್ ದಟ್ ಫುಡ್ ಅಗೇನ್ ಅಂಡ್ ಅಗೇನ್. ಸೊ ವಿದಿನ್ 6 months ಯು ವಿಲ್ ಗೇನ್ ಮೋರ್ ದನ್ ವಾಟ್ ಯು ಹ್ಯಾವ್ ಲಾಸ್ಟ್. ಸೊ ಯು ಹ್ಯಾವ್ ಟು ಹ್ಯಾವ್ ಸ್ಲೋ ಆ್ಯಂಡ್ ಸ್ಟಡಿ, ಓನ್ಲಿ ದೆನ್ ಯು ಕ್ಯಾನ್ ವಿನ್ ದ ರೇಸ್. ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಲಗುವಂಥ ರೀತಿ ಏನಿದೆ ಅದು ಈ ಬೆನ್ನು ಮೂಳೆ ಅಥವಾ ಬೆನ್ನು ನೋವಿಗೆ ಕಾರಣ ಆಗುತ್ತಾ? ನಾವು ಮಲಗುವ ರೀತಿಯೂ ಕೂಡ ಅದಕ್ಕೆ ಒಂದು ರೀತಿಯ ಕಾರಣ ಆಗುತ್ತಾ, ಹೇಗೆ ಅಂತ? ಹೌದು, ಮಲಗುವ ರೀತಿಯಲ್ಲಿ ಸ್ಪೆಷಲಿ ಏನು ಅಂತ ಹೇಳಿದ್ರೆ, ಈಗ ನಾವು ಇಂಡಿಪೆಂಡೆಂಟ್ ಒಬ್ಬರೊಬ್ಬರನ್ನೇ ಬಿಟ್ಬಿಡೋಣ. ಈಗ ಫ್ಯಾಮಿಲಿ, ಗಂಡ ಹೆಂಡತಿ ಮಗು, ಒಂದು ಮಗು 2 ಮಕ್ಕಳು. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಮಕ್ಕಳು ದೊಡ್ಡವರಾಗೋ ತನಕ ತಂದೆ ತಾಯಿ ಒಟ್ಟಿಗೆ ಮಲಗ್ತಾರೆ. ಈಗ ಸ್ವಲ್ಪ ಅದು ಇಟ್ಸ್ ಇಂಪ್ರೂವಿಂಗ್ ಹೇಳ್ಬೋದು. ಏನು ಮಾಡ್ತಾರೆ ಅಂತ ಹೇಳಿದ್ರೆ,
ಗಂಡ ಹೆಂಡತಿ ಮದುವೆ ಆದಾಗ ಒಂದು ಹಾಸಿಗೆ ತಗೊಳ್ತಾರೆ ಅಥವಾ ಯಾರೋ ಗಿಫ್ಟ್ ಮಾಡ್ತಾರೆ, ಹ್ಮ್. ಅದೇ ಹಾಸಿಗೆಯಲ್ಲಿ ಮಗುನ್ ಕೂಡ ಅಕೊಮಡೇಟ್ ಮಾಡ್ತಾರೆ. ದ್ಯಾಟ್ ವಿಲ್ ನಾಟ್ ಬಿ ಗುಡ್. ಯಾಕೆಂತ ಹೇಳಿದ್ರೆ ಕೊನೆಗೆ ತಾಯಿ ಅಥವಾ ತಂದೆ ಅವರಿಗೆ ಮಗುವಿಗೆ ಬಾಕಿ ಇಬ್ಬರನ್ನು ಅಕೊಮಡೇಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಲಗಬೇಕು. ಅರ್ಥ ಆಯ್ತಾ ಹೇಳಿದ್ದು? ಹಾಸಿಗೆ ಇಸ್ ಮೆಂಟ್ ಫಾರ್ 2 people, ಬಟ್ ಯುರ್ ಅಕೊಮಡೇಟಿಂಗ್ 3 people. ಸೊ ನಿಮ್ಮ ಬೆನ್ನನ್ನು, ನಿಮ್ಮ ಪೊಸಿಷನ್ ಅನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಲಗಬೇಕು. ಅದು ನಿಮ್ಗೆ ಮಲಗುವಾಗ ಗೊತ್ತಾಗಲ್ಲ, ಬೆಳಿಗ್ಗೆ ಎದ್ದಾಗ ತುಂಬ ನೋವಿರುತ್ತೆ. ಎಸ್ಪೆಷಲಿ ಲೇಡೀಸ್, ತಾಯಂದ್ರಿಗೆ ಈ ನೋವು ಜಾಸ್ತಿ. ಯಾಕಂದ್ರೆ ಕೊನೆಗೆ ಎಲ್ಲ ಮನೆ ಕ್ಲೀನ್ ಮಾಡಿ ಪಾತ್ರೆಗಳು ತೊಳೆದು ಲಾಸ್ಟಿಗೆ ಮಲ್ಕೊಳಕ್ ಬರೋದೇ ಹೆಂಗಸರು. ಅವರು ಏನ್ ಮಾಡ್ತಾರೆ, ಆ ಗಂಡ ಮತ್ತೆ ಮಗು ಮಲಗಿರುತ್ತೆ, ನಾನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಲಗ್ತೀನಿ. ಇಲ್ಲ, ಎರಡನೇದ್ದು ಚಾಪೆ ಮೇಲೆ ಮಲಗೋದು. ಚಾಪೆ ಮೇಲೆ ಮಲಗೋದು ನಾನು ಮೊದಲು ತುಂಬ ಮಲಗ್ತಿದ್ದೆ, ಈಗ ಮಲಗಕ್ಕಾಗಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನೀವೀಗ ಒಳ್ಳೆ ಹಾಸಿಗೆ ಮೇಲೆ ಮಲಗಿದ್ರೆ ಈ ಹಾಸಿಗೆ ನಿಮ್ಮ ಬೆನ್ನಿಗೆ ಅಡ್ಜಸ್ಟ್ ಆಗುತ್ತೆ. ಆದ್ರೆ ಚಾಪೆ ಮೇಲೆ ಮಲಗುವಾಗ ನಿಮ್ಮ ಬೆನ್ನು ಚಾಪೆಗೆ ಅಡ್ಜಸ್ಟ್ ಆಗಬೇಕು. ಅರ್ಥ ಆಯ್ತಾ? ಸೊ ಅದು ಬ್ಯಾಡ್ ನಿಮ್ಮ ಬೆನ್ನಿಗೆ. ನಿಮ್ಮ ಬೆನ್ನಿಗೆ ನೀವು ಉಪದ್ರ ಕೊಟ್ಟು ಅಡ್ಜಸ್ಟ್ ಮಾಡ್ಲಿಕ್ಕೆ ಬಿಡಬಾರ್ದು. ಯುವರ್ ಬೆಡ್ ಶುಡ್ ಅಕೊಮಡೇಟ್ ಯು. ಸೊ ಅದರಿಂದ ನಮ್ಮ ತಾಯಿ ಆ ಕಾಲದಲ್ಲಿ ಚಾಪೆಯಲ್ಲೇ ಮಲಗಿದವರು ನನಗೆ ಮಲಗಲಿಕ್ಕೆ ಆಗೋದಿಲ್ಲ. ನಿಮ್ಮ ತಾಯಿ ಆ ಕಾಲದಲ್ಲಿ ಪೌಷ್ಟಿಕ ಭೋಜನ ಮಾಡಿದ್ದಾರೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿದ್ದಾರೆ, ಅವರ ದೇಹವನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಶುಗರ್ ಬರದೇ ಇರೋ ಥರ ನೋಡ್ಕೊಂಡಿದ್ದಾರೆ, BP ಬರದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಅದನ್ನು ನೀವು ಮಾಡಿದ್ದೀರಾ? ಇಲ್ಲ. ಸೊ ನನ್ನ ತಾಯಿ ಮಾಡ್ತಾ ಇದ್ರು, ನಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕಾರಣ ಇಷ್ಟೇ. ಸೊ ನಂಬರ್ 1, ಅಗೇನ್ ಅಂಡ್ ಅಗೇನ್ ಐಮ್ ಸ್ಟ್ರೆಸ್ಸಿಂಗ್ ಆನ್ ದ ಸೇಮ್ ಪಾಯಿಂಟ್, ನಿಮ್ಮ ಜನರಲ್ ಹೆಲ್ತ್ ನೋಡ್ಕೊಳ್ಳಿ. ಎಲ್ಲ ನೋವುಗಳು ನಿವಾರಣೆ ಆಗುತ್ತೆ, ಯಾವ ಮಾತ್ರೆಗಳ ವೈದ್ಯರ ಅವಶ್ಯಕತೆ ಬರುವುದಿಲ್ಲ. ನಿಮ್ಮ ಜನರಲ್ ಹೆಲ್ತ್ ಅಫೆಕ್ಟ್ ಆಯ್ತಾ, ದೆನ್ ಎವ್ರಿಥಿಂಗ್ ವಿಲ್ ಬಿ ಅಫೆಕ್ಟೆಡ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್. ಸೊ ಇವಾಗ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಅನ್ನುವಂಥದ್ದು ಲಭ್ಯ ಆಗಿದೆ. ಅಂದರೆ ಈ ಬೆನ್ನು ನೋವು ಇರ್ಬೋದು, ಸಾಮಾನ್ಯವಾಗಿ ಕಾಡುವಂಥದ್ದು ಎಲ್ರಿಗೂ ಕೂಡ. ಸೊ ಹಾಗಾಗಿ ಇನ್ನು ಡಾಕ್ಟರ್ ಜೊತೆ ಯಾವುದೋ ಒಂದು ಸಮಸ್ಯೆಗಳ ಬಗ್ಗೆ ಬೆನ್ನಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕು, ಅಥವಾ ಮತ್ತೆ ಈ ಲೈವ್ ಆದಮೇಲೆ ಎಲ್ಲಾದರೂ ಸಂಪರ್ಕ ಮಾಡಬೇಕು, ಡಾಕ್ಟರ್ನ ಭೇಟಿ ಆಗಬೇಕಂತ ಹೇಳಿದ್ರೆ ಎಲ್ಲೆಲ್ಲ ಯಾವ ಭಾಗಗಳಲ್ಲಿ ಅಥವಾ ಎಲ್ಲಿ ಲಭ್ಯ ಇರ್ತಾರೆ ಡಾಕ್ಟರ್ ಅಂತ ಒಂದಷ್ಟು ಮಾಹಿತಿ ಕೊಡಿ ಅಂತ. ಎಸ್, ನಾನು ಮೇಯ್ನ್ ಪ್ರಾಕ್ಟೀಸ್ ಇರೋದು ಬಲ್ಲಾಳ್ಸ್ ಹೆಲ್ತ್ ಕೇರ್ ಕ್ಲಿನಿಕ್, ಸಂತೆಕಟ್ಟೆ, ಉಡುಪಿ. ನಿಮಗೆ ಬರ್ಕೊಂಡ್ರೆ 9844673075 9844673075 ಇದು ಕ್ಲಿನಿಕ್ ನಂಬರ್. ಇಲ್ಲಿಗೆ ನೀವು ಫೋನ್ ಮಾಡ್ಬೋದು, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಬೋದು. ಸೋಮವಾರ ಟು ಶನಿವಾರ ಮಧ್ಯಾಹ್ನ ತನಕ ಐ ಆಮ್ ಆಲ್ವೇಸ್ ಅವೈಲೇಬಲ್ ಹಿಯರ್. ಎವ್ರಿ ಡೇ, ಸೋಮವಾರ ಟು ಶುಕ್ರವಾರ ಬೆಳಗ್ಗೆ ಸಂಜೆ 2 ಹೊತ್ತಿದ್ದೀನಿ. ಶನಿವಾರ ಮಾತ್ರ ನಾನು ಹಾಫ್ ಡೇ. ಎರಡನೇದು ಲೊಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್, ಮಿಷನ್ ಹಾಸ್ಪಿಟಲ್, ಉಡುಪಿ. ಸೋಮವಾರ ಟು ಶನಿವಾರ ಬೆಳಗ್ಗೆ 10 ರಿಂದ 11 ಗಂಟೆಗೆ ಅಲ್ಲಿ ಅವೈಲೇಬಲ್ ಇರ್ತೇನೆ. ಆಮೇಲೆ ಜೀವನ್ ಜ್ಯೋತಿ ಹಾಸ್ಪಿಟಲ್, ಬ್ರಹ್ಮಾವರ, ಅಲ್ಲಿ ಸೋಮವಾರ ಟು ಶುಕ್ರವಾರ ಸಂಜೆ 4:15 ರಿಂದ 5:30. ಇನ್ನು ಆಚೆ ಮೂಡುಬಿದ್ರೆ ಅಲ್ಲಿರೋ, ನಾನು ಮೂಡುಬಿದ್ರೆಯಲ್ಲಿ ಕೂಡ 2 ಆಸ್ಪತ್ರೆ ವಿಸಿಟ್ ಮಾಡ್ತೇನೆ. ಒಂದು ಮೌಂಟ್ ರೋಸರಿ ಹಾಸ್ಪಿಟಲ್, ಅಲಂಗಾರ್, ಅದು ಶನಿವಾರ ಮಾತ್ರ. ಮೂಡುಬಿದ್ರೆ ಶನಿವಾರ ಮಾತ್ರ 3:30 ರಿಂದ 6:30. ಆಳ್ವಾಸ್ ಹಾಸ್ಪಿಟಲ್ 6:30 ರಿಂದ 8:30. ಸೊ ಇದು ನನ್ನ ಮೇನ್ ಪ್ರಾಕ್ಟೀಸ್ ಲೊಕೇಶನ್. ನಿಮಗೆ ಮೇನ್ ಬರೋದಿದ್ರೆ ಕ್ಲಿನಿಕ್ಕಿಗೆ ಬರ್ಬೋದು, ಅಥವಾ ಮಿಷನ್ ಹಾಸ್ಪಿಟಲ್, ಉಡುಪಿಯಿಂದ ಬರೋರಾದರೆ ಮಿಷನ್ ಹಾಸ್ಪಿಟಲ್ ಕ್ಲಿನಿಕ್, ಅಥವಾ ಬ್ರಹ್ಮಾವರದವರು, ಕುಂದಾಪುರದವರಿಗಾದರೆ ಜೀವನ್ ಜ್ಯೋತಿ ಹಾಸ್ಪಿಟಲ್ ಅನುಕೂಲ ಆಗುತ್ತೆ. ಮೂಡುಬಿದ್ರೆ ಕಾರ್ಕಳದವರಿಗೆ ಮೂಡುಬಿದ್ರೆ ವುಡ್ ಬಿ ದ ಬೆಟರ್ ಆಪ್ಷನ್. ಸೊ ಅಲಂಗಾರ್, ಮೌಂಟ್ ರೋಸರಿ ಹಾಸ್ಪಿಟಲ್ ಆ್ಯಂಡ್ ಆಳ್ವಾಸ್ ಹಾಸ್ಪಿಟಲ್, ಅದು ಶನಿವಾರ ಮಾತ್ರ. ಮೂಡುಬಿದ್ರೆ ಶನಿವಾರ ಮಾತ್ರ. ರೈಟ್. ಸೊ ಬಹಳಷ್ಟು ಪ್ರಶ್ನೆಗಳಿತ್ತು, ಆ ಪ್ರಶ್ನೆಗಳಿಗೆ ಉತ್ತರವಾಯಿತು. ಜೊತೆಗೆ ಮುಖ್ಯವಾಗಿ ಬೇಕಾದಂಥ ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ದೇವೆ ಇವತ್ತು. ಬೆನ್ನು ಮೂಳೆ ಇರ್ಬೋದು, ಅಥವಾ ಬೆನ್ನು ನೋವು ಇರ್ಬೋದು, ಅದರ ಚಿಕಿತ್ಸಾ ವಿಧಾನಗಳಿರ್ಬೋದು. ಮುಖ್ಯವಾಗಿ ಬಂದಿರುವಂಥ ಉತ್ತರ ಏನಂತ ಹೇಳಿದ್ರೆ, ನಮ್ಮ ಜೀವನ ಪದ್ಧತಿ ಅಥವಾ ಸೇವಿಸುವಂಥ ಆಹಾರ ಇರ್ಬೋದು, ಅದರಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂಥದ್ದು. ಪಾಶ್ಚಿಮಾತ್ಯ ಸಂಸ್ಕೃತಿ ಅಥವಾ ಪಾಶ್ಚಿಮಾತ್ಯ ಆಹಾರ ಪದ್ಧತಿಗೆ ನಾವು ಒಳಗಾಗೋದು ಬೇಡ. ನಮ್ಮಲ್ಲೇ ಇದ್ದಂಥ ಆಹಾರ ಪದ್ಧತಿ, ಪೌಷ್ಟಿಕಾಂಶ ಆಹಾರ ಪದ್ಧತಿಯ ಜೊತೆ ನಮ್ಮ ಜೀವನ ಸಾಗುವಂತಾಗಲಿ ಅನ್ನುವಂಥ ಒಳ್ಳೆಯ ಮಾತುಗಳನ್ನು ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ಗೆ ನಾನು ಈ ಸಂದರ್ಭದಲ್ಲಿ ಸ್ಪಂದನ ಟಿವಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಈ ವಾರದ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಿಚಾರದ ಜೊತೆ, ಮತ್ತೊಬ್ಬ ತಜ್ಞ ವೈದ್ಯರ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.